ವೀಕ್ಷಕರೇ, ಸುಂಕ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಾಥ್. ಹಲವಾರು ದಿನಗಳಿಂದ ಕರಾವಳಿಯಲ್ಲಿ ಟೋಲ್ ಸಂಕಷ್ಟಗಳು, ಟೋಲ್ ಸಮಸ್ಯೆಗಳು, ಪ್ರತಿಭಟನೆಗಳು ಹೀಗೆ ಮುಂತಾದವುಗಳು ನಡೀತಾನೆ ಬಂದಿದೆ. ಆಗ್ರಹಗಳು, ಮನವಿಗಳು ಹೀಗೆ ಮುಂತಾದ ವಿಚಾರವಾಗಿ ಕರಾವಳಿ ಸುದ್ದಿಯಲ್ಲೇ ಇದೆ. ಅದೇ ರೀತಿಯಾಗಿ ನವಯುಗ ಕಂಪನಿಯ ಒಂದು ಟೋಲ್ ಸಮಸ್ಯೆ ಬಗ್ಗೆ ಅಥವಾ ಟೋಲನ್ನು ತೆಗೆದುಕೊಳ್ಳುವ ಒಂದು ವಿಚಾರವಾಗಿ ಹಲವಾರು ಆಗ್ರಹಗಳು ಕೂಡ ನಡೆದಿದೆ. ಈ ವಿಚಾರವಾಗಿ ಮಾತಾಡ್ತಾ ಹೋದರೆ ಹಲವಾರು ಚರ್ಚೆಗಳು ಈಗಾಗಲೇ ನಡೆದಿದೆ. ಅದೇ ರೀತಿಯಲ್ಲಿ ಇನ್ನು ಮುಂದಿನ ವಿಚಾರವಾಗಿ ಏನೆಲ್ಲ ಮಾಡ್ತಾರೆ, ಅಲ್ಲಿನ ಒಂದು ಹೆದ್ದಾರಿ ಹೋರಾಟ ಸಮಿತಿಯವರು ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ತಾರೆ, ಅದೇ ರೀತಿಯಲ್ಲಿ ಸ್ಥಳೀಯ ವಾಹನಗಳಿಗೆ ಆಗ್ತಾ ಇರುವಂತಹ ಸಂಕಷ್ಟಗಳ ವಿಚಾರವಾಗಿ ಮತ್ತೆ ಮುಂದಿನ ನಡೆ ನುಡಿಗಳ ಬಗ್ಗೆ ಏನೆಲ್ಲ ಒಂದು ವಿಚಾರವಾಗಿ ಮಾತಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ವಿಚಾರವನ್ನು ನಾನು ಕೂಡ ಈಗ ಚರ್ಚೆ ಮಾಡ್ತೇನೆ. ನಮ್ಮ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ತೇನೆ. ಮತ್ತೆ ಇಲ್ಲಿನ ಒಂದು ಸ್ಥಳೀಯರೇನಿದ್ದೀರಿ, ನೀವು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಮತ್ತು ಟೋಲ್ ಸಂಕಷ್ಟಗಳು ಏನಿದೆ ನಿಮಗೆ, ಮತ್ತು ನವಯುಗ ಕಂಪನಿಯಿಂದ ಆಗ್ತಾ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ, ಆ ಒಂದು ಹೆದ್ದಾರಿಯಿಂದ ಇರುವಂಥ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಒಂದು ಟಿವಿ ಪರದೆ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ಹೇಳ್ಬೋದು. ಅದೇ ರೀತಿ ನಾನು ಈಗ ಇಬ್ಬರು ಗಣ್ಯರ ಜೊತೆ ಮಾತಾಡ್ತೇನೆ. ಒಬ್ಬರು ರಮೇಶ್ ಕೋಟ್ಯಾನ್ ಕಟ್ಪಾಡಿ ಅವರು, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಜಿಲ್ಲಾ ಟ್ಯಾಕ್ಸಿ ಅಸೋಸಿಯೇಷನ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಇನ್ನೊಬ್ರು ಗುಲಾಮ್ ಮೊಹಮ್ಮದ್ ಅವರು, ಹೆಜಮಾಡಿ, ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಉಭಯ ಜಿಲ್ಲಾ ಉಪಾಧ್ಯಕ್ಷರು. ನಿಮಗೂ ಕೂಡ ಸ್ವಾಗತ ಸರ್. ಈ ಒಂದು ಟೋಲ್ನ ವಿಚಾರವಾಗಿ ಮಾತಾಡ್ತಾ ಹೋದರೆ ಹಲವಾರು ದಿನಗಳಿಂದ ಕರಾವಳಿಯಲ್ಲಿ ಟೋಲ್ ಸಂಕಷ್ಟ ಅಂತಕ್ಕಂಥದ್ದು, ಸಾರ್ವಜನಿಕರ ಸಂಕಷ್ಟ ಅಂತಕ್ಕಂಥದ್ದು ಮಾರ್ದನಿಸ್ತಾನೆ ಇದೆ. ಈ ಕುರಿತಾಗಿ ಹೇಳೋದಾದ್ರೆ ಟೋಲಿನ ವಿಚಾರವಾಗಿ ಅಲ್ಲಿನ ಒಂದು ಸ್ಥಳೀಯರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ಯಾವ ರೀತಿಯ ಒಂದು ಸಮಸ್ಯೆಗಳು ಎದುರಾಗಿರುವಂಥದ್ದು? ರಮೇಶ್ ಕೋಟ್ಯಾನ್ ಅವರೇ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ 2009ರಲ್ಲಿ ಪ್ರಾರಂಭಗೊಂಡಿತು. 2009ರಲ್ಲಿ ಪ್ರಾರಂಭಗೊಂಡಂಥ ಈ ನವಯುಗ ಕಂಪನಿಯವರ NHನವರು ಕ್ರಮೇಣ ಈಗ 10 ವರ್ಷಗಳ ಆದರೂ ಕೂಡ ಸರಿಯಾಗಿ ಯಾವುದೇ ರೀತಿಯಲ್ಲಿ ಮಾರ್ಗವನ್ನು, ರಸ್ತೆಗಳನ್ನು ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ. ಮುಖ್ಯವಾಗಿ ಎರಡನೇಯಾಗಿ ಕರಾವಳಿಯ ಜನರು ಈ ರಸ್ತೆ ಆಗ್ತದೆ, ಚತುರ್ಥ ರಸ್ತೆ ಆಗ್ತದೆ ಎಂದರೆ ತುಂಬ ಖುಷಿಯಲ್ಲಿದ್ದರು. ನಮ್ಮ ಕರಾವಳಿಯಲ್ಲಿ ಕೂಡ ಚತುರ್ಥ ರಸ್ತೆ ಆಗ್ತದೆ ಮತ್ತು ಎಲ್ಲ ನಮ್ಮ ಸಮಯ ವ್ಯರ್ಥ ಆಗೋದು ಅದು ಎಲ್ಲ ಕಮ್ಮಿ ಆಗ್ತದೆ ಅಂತ ತುಂಬ ಖುಷಿಯಲ್ಲಿದ್ದರು. ಆದರೆ ಈಗ ನೋಡುವಾಗ ತುಂಬ ಮನಸ್ಸಿಗೆ ನೋವಾಗ್ತದೆ, ತುಂಬ ಬೇಜಾರಾಗ್ತದೆ. ಕರಾವಳಿಯ ಎಲ್ಲ ಭಾಗದ ಜನರಿಗೆ, ಸಾರ್ವಜನಿಕರಿಗೆ ಕೂಡ ತುಂಬ ನೋವಾಗ್ತಾ ಉಂಟು. ಯಾಕೆಂದರೆ ರಸ್ತೆ ಎಲ್ಲಿಯೂ ಕೂಡ ಕರೆಕ್ಟಾಗಿ ಮಾಡಲಿಲ್ಲ. ಒಂದನೇ ವಿಷಯ. ಎರಡನೇ ವಿಷಯ ಟೋಲ್ನ ಬಗ್ಗೆ. ಈಗ ಏನು ಟೋಲ್ ನಾವು ಕೊಡಲಿಕ್ಕೆ ರೆಡಿ ಮಾಡಿದ್ದಾರೆ, ನಾನು ಒಂದು ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ಟೋಲ್ ಹೆಜಮಾಡಿ ಟೋಲ್ ಅಲ್ಲಿ ಏನು ಟೋಲ್ ತೆಗೊಳ್ಳಿಗೆ ಏನು ಕಮನ್ ಹಾಕಿ ಎಲ್ಲ ಕಾಂಕ್ರೀಟ್ನೆಲ್ಲ ಹಾಕಿ ಏನು ಮಾಡಿದ್ದಾರೆ, ರಸ್ತೆ ರಿಪೇರಿ ಮಾಡೋದಕ್ಕಿಂತ ಜಾಸ್ತಿ ಆ ಕಮಾನ್ ಮಾಡಲಿಕ್ಕೆ, ಆಫೀಸ್ ಮಾಡಲಿಕ್ಕೆ ಹಣ ವೇಸ್ಟ್ ಮಾಡಿದ್ದಾರೆ. ಅದು ತುಂಬ ನಮಗೆ ಒಂದು ಬೇಜಾರು ತಂದಿದೆ. ಅದನ್ನು ನಾವು ಖಂಡಿಸ್ತೇವೆ. ಈಗ ಟೋಲ್ನ ಬಗ್ಗೆ ಇನ್ನೊಂದು ಟೋಲ್ನ ಬಗ್ಗೆ ಮಾತಾಡೋದಾದರೆ, ಕುಂದಾಪುರದಿಂದ ಮಂಗಳೂರು ತನಕ, ತಲಪಾಡಿ ತನಕ 90 ಕಿಲೋಮೀಟರ್ ರಸ್ತೆ ನವಯುಗ ಇವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ನಾವು ಕುಂದಾಪುರದಿಂದ ನಮ್ಮ ಟ್ಯಾಕ್ಸಿ ಚಾಲಕರು, ಮುಖ್ಯವಾಗಿ ನಾವು ಟ್ಯಾಕ್ಸಿ ಬಗ್ಗೆ ಮಾತಾಡ್ತೇನೆ. ಟ್ಯಾಕ್ಸಿ ಚಾಲಕರು ಕುಂದಾಪುರದಿಂದ ಮಂಗಳೂರಿಗೆ ಬರಬೇಕಾದರೆ 3 ಟೋಲ್ ಗೇಟ್ನಲ್ಲಿ ಹಣ ಪಾವತಿಸಬೇಕು. ಮುಖ್ಯವಾಗಿ ಹಣ ಪಾವತಿಸಬೇಕು. ಇದು ಸಾಧ್ಯನಾ? ಅಂದರೆ ಇದರಿಂದ ಸಾರ್ವಜನಿಕರ ಒಂದು ಜೀವನ ನಿರ್ವಹಣೆ ಹೇಗೆ ಆಗುತ್ತೆ? ಮೂರು ಕಡೆಗಳಲ್ಲಿ ಟೋಲನ್ನು ಸಂಗ್ರಹಿಸಬೇಕು ಅಂತಂದರೆ ಅವರು ದುಡ್ದಂಥ ಅದೆಷ್ಟು ಹಣವನ್ನು ಅಲ್ಲಿ ಒಂದು ಟೋಲ್ಗೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ. ಮಿನಿಮಮ್ ಅಂದ್ರೆ 170ರಿಂದ 180 ರೂಪಾಯಿ ಆಗ್ತದೆ. ಅದೇ ಸಾರ್ವಜನಿಕರು ನಾವು ಅವರು ಕಮರ್ಷಿಯಲ್ ವೆಹಿಕಲ್ಸ್ ಬಗ್ಗೆ ಅವರು ಮಾತಾಡೋದಿಲ್ಲ, ಯಾರು ಕೂಡ ಮಾತಾಡೋದಿಲ್ಲ. ಯಾಕೆಂದರೆ ಕಮರ್ಷಿಯಲ್ ವೆಹಿಕಲ್ಸ್ ಕಂಪ್ಲೀಟ್ ನೀವು ಟೋಲ್ ಕೊಟ್ಟೆ ಹೋಗಬೇಕಂತ ಒಂದು ಕಾನೂನು ಇದೆ. ಅದು ಕಾನೂನು ಏನೋ ಇದೆ, ಮಾಡಿದ್ದಾರೆ. ಅದು ಕಾನೂನು ಯಾರು ಮಾಡಿದಲ್ಲ, ನಾವೇ ಮಾಡಿದ್ದು ಕಾನೂನು, ನಮ್ಮ ದೇಶವೇ ಕಾನೂನು ಮಾಡಿದ್ದಾರೆ. ಆದರೆ ನಾವು ಇಷ್ಟು ಹತ್ತಿರದಿಂದ, ಈಗ ಒಂದು ಉದಾಹರಣೆ ಹೇಳ್ತೇನೆ. ನಾವು ಕಟ್ಪಾಡಿಯಿಂದ ಮಂಗಳೂರು ಹೋಗಬೇಕಾದ್ರೆ 2 ಟೋಲ್ ಹಣ ಕಟ್ಟಬೇಕು. 75 ಮತ್ತು 50 ರೂಪಾಯಿ, 125 ಕಟ್ಟಬೇಕು. ನಾವು 2 ಟೋಲ್ಗಳನ್ನು ಕೊಡಲಿಕ್ಕೆ ಸಾಧ್ಯವಾ? ಅದು ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು.
ಎಸ್, ಈ ಕುರಿತಾಗಿ ಮಾತಾಡ್ತಾ ಹೋದ್ರೆ ಪಕ್ಷ ಭೇದಗಳನ್ನ ಮರೆತು ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಮತ್ತೆ ತೆಂಕು ಬಡಗಗಳು ಒಟ್ಟಾಗಿದೆ, ಅಂದ್ರೆ ಸಾಸ್ತಾನ ಮತ್ತು ಹೆಜಮಾಡಿ ಒಟ್ಟಾಗಿ ನಿಮ್ದೊಂದು ಹೆದ್ದಾರಿ ಹೋರಾಟ ಸಮಿತಿಯನ್ನ ಮಾಡಿಕೊಂಡು ನೀವು ಒಂದು ಹೋರಾಟವನ್ನ, ಒಂದು ಪ್ರತಿಭಟನೆಯನ್ನ ಮಾಡಿದ್ದೀರಿ. ಆದ್ರೆ ಇಷ್ಟೆಲ್ಲ ಒಂದು ಪ್ರತಿಭಟನೆಗಳಿಗೆ, ಮನವಿಗಳಿಗೆ ಏನಾದ್ರೂ ಒಂದು ಪ್ರತಿಕ್ರಿಯೆಗಳು ಅಥವಾ ಅದರಿಂದ ವಾಪಸ್ ಏನಾದ್ರೂ ನಾವು ಬಗೆಹರಿಸ್ತೇವೆ ಅಂತಕ್ಕಂಥ ಒಂದು ಮಾತುಗಳು ಏನಾದ್ರೂ ಕೇಳಿ ಬಂದಿದೆಯಾ? ನೋಡಿ, ನಾವು ಪ್ರಾರಂಭದಲ್ಲಿ ನಾವು ಯಜಮಾಡಿ ಹೋರಾಟ ಸಮಿತಿ, ಸಾಸ್ತಾನ ಹೋರಾಟ ಸಮಿತಿ ಅಂತ ಪ್ರತಿಭಟನೆ ಪ್ರಾರಂಭಿಸಿದೆ. ಮತ್ತು ನಾವು ಜಿಲ್ಲೆಯಲ್ಲಿ ಎಲ್ಲರೂ ಸೇರಿಕೊಂಡು, ಈ ಜಿಲ್ಲೆಯ ಸಮಸ್ಯೆ ಆದ ಕಾರಣ ಜಿಲ್ಲೆಯವರು ಸೇರಿಕೊಂಡು ಜಿಲ್ಲಾ ಹೋರಾಟ ಸಮಿತಿ ಅಂತ ಮಾಡಿ ನಾವೊಂದು ಸಮಿತಿಯನ್ನು ಮಾಡಿದ್ದೇವೆ. ಸಮಿತಿ ಮಾಡಿ ನಾವು ಹೋರಾಟ, ಈ ಟೋಲು ಹೆದ್ದಾರಿ ಬಗ್ಗೆ ಭಾಳಷ್ಟು ಹೋರಾಟ ಮಾಡಿದ್ದೇವೆ. ನಮಗೆ ಪ್ರಾರಂಭದಲ್ಲಿ ಏನಂತ ಹೇಳಿದರೆ, ಈ ಟೋಲು ತಗೊಳ್ಳೇಬಾರ್ದು ಅಂತೇಳಿ ನಮ್ಮ ಇದಿತ್ತು, ಟೋಲ್ ಪ್ರಾರಂಭ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ. ಕಡೆಗೆ ಏನು ಮಾಡಿದರು ಇವರು ಎಲ್ಲ, ಈ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲ ನಮ್ಮನ್ನು ಅಲ್ಲಿಗೆ ಮೀಟಿಂಗಿಗೆ ಕರೆದು ಜಿಲ್ಲೆಗೆ ಸಂಪೂರ್ಣ ಒಂದು, ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಒಂದು 80% ಕೆಲಸ ಆಗಿದೆ ಅಂತೇಳಿ. ಆ ಮಾಹಿತಿ ಪ್ರಕಾರ ಅವರಿಗೆ ಟೋಲ್ ಪರ್ಮಿಷನ್ ಕೊಟ್ಟಿದ್ದಾರೆ, ಟೋಲ್ ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಜಿಲ್ಲೆಯ ಒಂದು ಕಾರ್ಗಳಿಗೆ ಒಂದು ಫ್ರೀ ಬಿಡ್ತೇವೆ ಅಂತ ಹೇಳಿದ್ರು. ಕಮರ್ಷಿಯಲ್ ಬಿಟ್ಟು ಟೂರಿಸ್ಟ್ ಟ್ಯಾಕ್ಸಿ ಮತ್ತು ಜಿಲ್ಲೆಯ ಒಂದು ಪ್ರೈವೇಟ್ ಗಾಡಿಗೆ ಫ್ರೀ. ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆಮೇಲೆ ಏನು ಮಾಡಿದ್ರು ಅಂತ ಹೇಳಿದರೆ, ಈಗ ನೋಡಿ ಏಕಾಏಕಿಯವರು ಟೋಲನ್ನು ಜಿಲ್ಲೆಯ ಗಾಡಿಗೂ ಸ್ಥಳೀಯ ಗಾಡಿಗೂ ಏಕಾಏಕಿ ಪ್ರಾರಂಭ ಮಾಡಿದರು. ಪೊಲೀಸ್ ಫೋರ್ಸನ್ನು ತಂದು, ಸರ್ಕಾರದಲ್ಲಿ ಆದೇಶ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರು ಪೊಲೀಸ್ ಫೋರ್ಸ್ ಕೊಟ್ಟು ಪ್ರಾರಂಭ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಭಾಳಷ್ಟು ಈಗ ಪ್ರತಿಭಟನೆ ಮಾಡಿದ್ದೇವೆ. ನಿನ್ನೆ ಮೀಟಿಂಗ್ ಮಾಡಿದ್ದೆ. ಈಗ ನೋಡಿ, ಸಾಸ್ತಾನದವರಿಗೆ ಮೊನ್ನೆ 7 ತಾರೀಕಿಗೆ ಅವರು 5 ಗ್ರಾಮ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ನೋಡಿ, ನಾವು ನಿನ್ನೆ ಪಡುಬಿದ್ರಿಯಲ್ಲಿ ಉಭಯ ಜಿಲ್ಲಾ ಹೆದ್ದಾರಿ ಹೋರಾಟ ಸಮಿತಿಯ ಮೀಟಿಂಗ್ ಇತ್ತು. ಆ ಮೀಟಿಂಗ್ ನಲ್ಲಿ ನಡೆದಂತ ಒಂದು ವಿಚಾರಗಳೇನು, ಚರ್ಚೆಗಳೇನು, ಯಾವ ರೀತಿಯಲ್ಲಿ ನೀವು ಮುಂದಿನ ನಡೆನುಡಿಗಳನ್ನ ಮಾಡಬೇಕು ಅಂತ ನೋಡಿ, ಈಗ ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ನಾವು ಸ್ಥಳೀಯ ಒಂದು 5 ಗ್ರಾಮದವರು ನಾವು ಬಂದ್ ಆಚರಿಸುವಂತ ಕಾರ್ಯಕ್ರಮ ಇಟ್ಟಿದ್ದಾರೆ. ನಾವು ನಾವು ಅಲ್ಲಿಗೆ ಏನು ತೀರ್ಮಾನ ಮಾಡ್ತೇವೆ, ಅಲ್ಲಿಯ ತೀರ್ಮಾನ ನಮಗೆ ಸಿಗ್ತದೆ. ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಂಪೂರ್ಣ ನಮ್ಮ ಈ ಹೋರಾಟ ಸಮಿತಿ, ಈ ಹೋರಾಟಗಾರರು ಮತ್ತು ಈ ಟ್ಯಾಕ್ಸಿ ಅವರೆಲ್ಲ ಸೇರಿ ಅವರಿಗೆ ಸಾಥ್ ಕೊಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ನಿನ್ನೆ ತೀರ್ಮಾನ ಮಾಡಿದ್ದಾರೆ, ದೇವಿಪ್ರಸಾದ್ ಶೆಟ್ಟಿ ಅವರು. ಅದೇ ರೀತಿ ಮುಂದಿನ ದಿನದಲ್ಲಿ ಒಂದು ವೇಳೆ ಅದು ನಮಗೇನು ಸರಿಯಾಗಿ ಬಂದಿಲ್ಲ ಅಂದರೆ, ಅದು ತೀರ್ಮಾನ ಬಂದಿಲ್ಲ ಅಂದರೆ, ಮುಂದಿನ ದಿನ ಏನು ನಾವು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ, ಶಿರೂರಿಂದ ಹಿಡಿದು ಮುಲ್ಕಿವರೆಗೆ ಪ್ರತಿ ಗ್ರಾಮದಲ್ಲಿ ನಾವು ಸಂಘಟನೆ ಮಾಡಿಕೊಂಡು ಗ್ರಾಮದಲ್ಲಿ ಸಂಪೂರ್ಣ ಜಿಲ್ಲೆಯನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ದಿನಾಂಕ ಘೋಷಣೆ ಮಾಡಿಲ್ಲ. ಏನಂದರೆ, ನಮ್ಮದು ಇದಾದ ಮೇಲೆ ನಾವು ಇಡೀ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ನಾವು ಜಿಲ್ಲೆಯ ಜನರನ್ನು ಒಂದು ವಿಶ್ವಾಸಕ್ಕೆ ತಕ್ಕೊಂಡು ಅಂಥ ಒಂದು ಹೋರಾಟವನ್ನು ನಾವು ಇಳಿತೇವೆ. ನೋಡಿ, ಈ ಟೋಲ್ ಪ್ರಾರಂಭ ಮಾಡಿಸಿದ್ದೇ ತಪ್ಪು. 100ಕ್ಕೆ 100 ಕೆಲಸ ಆಗಬೇಕು. ಎಲ್ಲಿ ಟೋಲ್ ಪ್ರಾರಂಭ ಆಗಬೇಕು, ನಾವು ಇದಕ್ಕಿಂತ ಮೊದಲು ಇಲ್ಲಿ ನಾನು ಹೇಳಿದ್ದೇನೆ, 100% ಆದಮೇಲೆ ಟೋಲ್ ಮಾಡಬೇಕು. ಪ್ರತಿಯೊಂದು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಟೋಲ್ ರೋಡ್. ಇಲ್ಲಿ ಮಂಗಳೂರು ಉಡುಪಿದು ಟೋಲ್ ನೋಡಿ, ಬೇರೆ ಕಡೆದು ನೋಡಿ, ಇದೊಂದು ಎಕ್ಸ್ಪ್ರೆಸ್ ಹೈವೇ ಏನಲ್ಲ. ಟೋಲಿದ್ದು ಕೆಲಸ ಅವರು ಸರಿಯಾಗಿ ಮಾಡಿಲ್ಲ. ಪ್ರಾರಂಭ ಮಾಡಿದ್ದಾರೆ, ಟೋಲನ್ನು ವಸೂಲು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಸ್ಥಳೀಯರಿಗೂ ವಸೂಲು ಮಾಡುವಂಥ ಒಂದು ಅವರು ನಮಗೆ ಇದು ಜನಪ್ರತಿನಿಧಿಗಳು, ನಮ್ಮ ಜನರಿಗೆ ಸಮಸ್ಯೆ ಆದಾಗ ಅವರು ಸರಿಯಾಗಿ ಸಾಥ್ ಕೊಡಬೇಕು. ನೋಡಿ, ಈಗ ಶೋಭಾ ಕರಂದ್ಲಾಜೆ ಅವರು ಮೊನ್ನೆ ಏನು ಹೇಳಿದ್ದಾರೆ ಅಂತೇಳಿ, ನಾವು ನಿಮ್ಮೊಟ್ಟಿಗೆ ಹೋರಾಟಕ್ಕೆ ನೀವು ಬಂದು ಕರೆ ಕೊಟ್ಟರು ನಾವು ಹೋರಾಟಕ್ಕೆ ರೆಡಿ ಇದ್ದೇವೆ ಅಂತೇಳಿ. ನೋಡಿ, ಅವರಿಗೆ ಒಂದು ಕೇಂದ್ರ ಸರ್ಕಾರದ ಜೊತೆ ಮಾತಾಡುವಂಥ ಕೆಲಸ ಅವರು ಮಾಡಬೇಕು. ಅವರು ಈ ನಮ್ಮ ಕ್ಷೇತ್ರದ ಸಂಸದರು. ಮೊನ್ನೆ ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಆಗಿತ್ತು. ಉಸ್ತುವಾರಿ ಸಚಿವರು ಒಂದು ನಮ್ಮ PWD ಸಚಿವರೊಟ್ಟಿಗೆ ಮೀಟಿಂಗ್ ಇಟ್ಟಿದ್ದಾರೆ. ಅವರು ಬ್ಯಾಂಗ್ಳೂರಲ್ಲಿ ಇದ್ದುಕೊಂಡು ಅಲ್ಲಿ ಹೋಗಿಲ್ಲ. ಇಲ್ಲಿ ಹೇಳಿದ್ದಾರೆ, ನಾನು ನಿಮ್ಮೊಟ್ಟಿಗೆ ಸಪೋರ್ಟ್ ಇದ್ದೇನೆ ಅಂತ ಹೇಳಿದ್ದಾರೆ. ಅದನ್ನು ಮಾಡಬೇಕಿತ್ತು, ಅದು ಮಾಡಿಲ್ಲ. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರೊಟ್ಟಿಗೆ ಸನ್ಮಾನ್ಯ ಗಡ್ಕರಿ ಅವರು ಬಂದು ಒಂದು ಬ್ಯಾಂಗ್ಳೂರಲ್ಲಿ ಒಂದು ಕಾಮಗಾರಿ ಬಗ್ಗೆ ಅವರೊಂದು ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಇದ್ದರು, ಯಾರು ಸಚಿವರು ಗಡ್ಕರಿ ಅವರು ಇದ್ದರು. ನಮ್ಮ ಶಾಸಕರಾಗಲಿ ಸಂಸದರಾಗಲಿ ಹೋಗಿ ಅವರ ಭೇಟಿ ಮಾಡಿಲ್ಲ. ಏನಂದರೆ ಸೀರಿಯಸ್ ತಗೊಳ್ಳೋದಿಲ್ಲ. ಅವರು ಬರ್ತಾರೆ,
ನಮ್ಮೊಟ್ಟಿಗೆ. ಅಲ್ಲ, ಯಾಕೆ ಹಾಗಾದ್ರೆ ಸಾರ್ವಜನಿಕರು ಇಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಇಷ್ಟು ಸಮಸ್ಯೆಗಳನ್ನ ದಿನ ಬೆಳಗಾದ್ರೆ ಸಮಸ್ಯೆಗಳು ಕಾಣ್ತಾ ಇಲ್ವಾ ಹಾಗಾದ್ರೆ ಜನಪ್ರತಿನಿಧಿಗಳು? ಅದೇ ನಾವು ಬಹಳಷ್ಟು ಇದು ನಮಗೆ ಬೇಸರ ತಂದಿದೆ, ನಮ್ಮ ಸಮಿತಿಗೆ ಬಹಳಷ್ಟು ಬೇಸರ ತಂದಿದೆ. ಯಾಕೆಂದ್ರೆ ನೋಡಿ, ಅವರು ಏಕಾಏಕಿ ಶೋಭಕಂದ್ರೆ ನಾವು ಶಾಸನದವರೊಟ್ಟಿಗೆ ಸೇರಿ ನಾವು ಬಂದಿಗೆ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ ನಮ್ಮ ಯಜಮಾಡಿಯವರನ್ನು ಕರೆದು ಅವರು ಮಾತಾಡಬೇಕಿತ್ತಲ್ಲ. ಒಂದು ಗೊಂದಲ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಧಿಕಾರಿಯವರು, ಜನಪ್ರತಿನಿಧಿ ಒಂದು ಗೊಂದಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಮಿತಿಯವರು ನಿನ್ನೆ ಏನು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ ಅವರೊಟ್ಟಿಗೆ ನಾವು ಸೇರಿಕೊಂಡು ಮುಂದಿನ ದಿನದಲ್ಲಿ ನಾವು ಸೇರಿಕೊಂಡೇ ಹೋರಾಟ ಮಾಡುವಂಥ ತೀರ್ಮಾನ ಮಾಡಿ. ನೋಡಿ, ಇದು ಗೊಂದಲ ಮಾಡುವಂಥ ಕೆಲಸ ಮಾಡ್ತಾರೆ ಜನಪ್ರತಿನಿಧಿಗಳು. ನಾವೇನು ಅವರು ದೂರುವುದಲ್ಲ. ನೋಡಿ, ನಾವು ಪ್ರತಿಯೊಂದು ಪಕ್ಷದವರು ಎಲ್ಲರೂ ನೋಡಿ, ನಾವು ಪ್ರತಿ ಬಾರಿ ನಾವು ಫೋನ್ ಮಾಡಿ ಹೇಳಿದಾಗ ಟ್ಯಾಕ್ಸಿ ಯೂನಿಯನ್ನವರಾಗಲಿ, BJP ಪಕ್ಷದವರಾಗಲಿ, JDS ಪಕ್ಷದವರಾಗಲಿ, ಕಾಂಗ್ರೆಸ್ ಎಲ್ಲರೂ ಬಂದಿದ್ದಾರೆ ನಮ್ಮ ಹೋರಾಟ ಸಮಿತಿ. ಪ್ರತಿಯೊಬ್ಬರು ನಮಗೆ ಬೆಂಬಲ ಕೊಟ್ಟಿದೆ. ನಾನು ಹೇಳುವುದೇನೆಂದರೆ, ಜನಪ್ರತಿನಿಧಿಗಳಿಗೆ ಲೋಕಸಭಾ ಸದಸ್ಯರಾಗಲಿ ಶಾಸಕರಾಗಲಿ ಅವರಿಗೆ ಜವಾಬ್ದಾರಿ ಇದೆಯೇ ಇಲ್ವಾ? ಉಂಟಲ್ಲ. ಮೊನ್ನೆ ಜಿಲ್ಲೆಗೆ ಬಂದಿದ್ದಾರೆ, ಲೋಕಸಭಾ ಸದಸ್ಯರು ಬಂದಿದ್ರು. ಅವರು 2 ಹೋರಾಟ ಸಮಿತಿಯವರನ್ನು ಕೂತ್ಕೊಂಡು ಒಂದು ಉಡುಪಿಯಲ್ಲಿ ಮೀಟಿಂಗ್ ಕರೆದು ಯಾವುದೊಂದು ತೀರ್ಮಾನ ಮಾಡಿ, ನಾವು ಒಟ್ಟು ಸೇರಿ ಒಂದು ತೀರ್ಮಾನ ಮಾಡುವ. ಇದು ಅವರಿಗೇನು ದೊಡ್ಡ ವಿಷಯ ಏನಿಲ್ಲ. ಸರ್ಕಾರ ಇದೆ, ಇವರ ನಿತಿನ್ ಗಡ್ಕರಿ ಅವ್ರ ನಮ್ಮನ್ನು ನಮ್ಮ ಪ್ರಮುಖರನ್ನು 2-3 ಜನರನ್ನು ಶಾಸಕರನ್ನು ಇಲ್ಲಾದರೆ ಜಿಲ್ಲಾ ಪಂಚಾಯತಿ ಮೆಂಬರನ್ನು ಕರೆದುಕೊಂಡು ಹೋಗಿ ಒಂದು ಮಾತುಕತೆ ಆದರೂ ಮಾಡ್ಬೋದಲ್ಲ. ಜನರಿಗೆ ಒಂದು ಇದರ ಒಂದು ಇದು ಸಿಗ್ತದಲ್ಲ, ಏನಂದರೆ ಒಂದು ಇವರು ಏನೋ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಜನರು ಎಲ್ಲರಿಗೂ ಜನರಿಗೆ ಇದು ಟೋಲ್ ಕೊಡಲಿಕ್ಕೆ ಯಾರು ಒಪ್ತಾ ಇಲ್ಲ. ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರ ಸಂಕಷ್ಟಗಳು ಕಾಣ್ತಾ ಇಲ್ವಾ? ಅದೇ ಈಗ ನಮಗೆ ಅದೇ ಇದಾಗಿದೆ ನಮಗೆ. ಯಾಕೆಂದ್ರೆ ನಾನು ಒಬ್ಬ ರಾಜಕೀಯ ಪಕ್ಷದಲ್ಲಿ ಇರುವವನು, ಆದರೂ ನಾವು ಒಂದು ಹೋರಾಟ ಬೇರೆ, ರಾಜಕೀಯ ಬೇರೆ. ನಾವು ಹೋರಾಟದಲ್ಲಿ ಪ್ರಮುಖ ಹೋರಾಟ ಮಾಡ್ತೇವೆ. ನಾವು ಯಾವ ಹೊತ್ತಿಗೂ ನಾವು ಹೋರಾಟ ಅಂದರೆ ಜಾಗ ಬಿಟ್ಟು ಹೋಗುವಂಥದ್ದಿಲ್ಲ. ನಮ್ಮ ಏನಾದರೂ ತೊಂದರೆ ಆದರೆ ನಾವು ಅಲ್ಲಿ ಅದನ್ನು ಸಂಪೂರ್ಣ ಇದು ಮಾಡಿ ನಾವಂತೂ ಜಾಗ ಬಿಟ್ಟು ಹೋಗುವಂಥವ್ರು ನಾವು. ನೋಡಿ, ಅವರಿಗೆ ಬಹಳಷ್ಟು ಸಲ ನಾವು ಫೋನ್ ಮೂಲಕ ತಿಳಿಸಿದ್ದೇವೆ, ಮನವಿ ಕೊಟ್ಟಿದ್ದೇವೆ, ಏನೆಲ್ಲ ಮಾಡಿದ್ದೇವೆ. ಏನು ಮಾಡಿದರೂ ನಮಗೆ ಪ್ರಯೋಜನ ಆಗ್ತಾ ಇಲ್ಲ. ಅವರು ಬರಬೇಕಲ್ಲ, ಅವರು ನಮ್ಮೊಟ್ಟಿಗೆ ಜೊತೆ ಸೇರಬೇಕಲ್ಲ. ಅವರು ಯಾಕೆ ಮೊನ್ನೆ ಸ್ಪಂದಿಸ್ತಾ ಇಲ್ಲ. ಇನ್ನೊಂದು ಹೇಳೋದಾದ್ರೆ, ಇಷ್ಟೆಲ್ಲ ಕೋಟಿಗಳನ್ನ ಖರ್ಚು ಮಾಡಿ ಅವರೊಂದು ಹೆದ್ದಾರಿಯನ್ನ ಮಾಡಿದ್ದಾರೆ, ಚತುಷ್ಪಥ ಕಾಮಗಾರಿಯನ್ನ ಮಾಡಿದ್ದಾರೆ. ಆದ್ರೆ ಅವರಿಗೆ ಇಂತಿಷ್ಟು ಒಂದು ಟಾರ್ಗೆಟ್ ಅಂತ ಇರ್ತದೆ, ಟೋಲ್ ನಿಂದ ಸಂಗ್ರಹಿಸಬೇಕಾದಂಥದ್ದು ಇಂತಿಷ್ಟು ಒಂದು 24 ಲಕ್ಷ ಹೀಗೆ ಇರುವಂಥದ್ದು. ಈಗ ತಿಂಗಳಿಗೆ 24 ಲಕ್ಷ ಮತ್ತು ಅದೇ ರೀತಿಯಾಗಿ 17 ಲಕ್ಷ ಲೋನ್ ಕಟ್ಟಬೇಕು ಅಂತ ಮುಂತಾದ ಒಂದು ಟಾರ್ಗೆಟ್ಗಳು ಅವರಿಗಿರುತ್ತೆ. ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತಂದ್ರೆ ಅವರು ಟೋಲನ್ನು ಸಂಗ್ರಹಿಸೋದು ನ್ಯಾಯ ಅಲ್ವಾ? ಅವರು ಟೋಲ್ ಸಂಗ್ರಹ ಮಾಡೋದು ನ್ಯಾಯ, ಗ್ಯಾರಂಟಿ, ಅದನ್ನು ಸತ್ಯ ಮಾಡಲೇಬೇಕು. ಆದರೆ 2009ರಲ್ಲಿ ಪ್ರಾರಂಭವಾದ ಈ ರಸ್ತೆ ನ್ಯಾಷನಲ್ ಹೈವೇ NH ನ್ಯಾಷನಲ್ ಹೈವೇ 66 3 ವರ್ಷದಲ್ಲಿ ಮುಕ್ತಾಯ ಮಾಡ್ತಾರೆ ಅಂತ ಅವರೇ ಹೇಳಿದ್ದಾರೆ. 3 ವರ್ಷದೊಳಗೆ ನಾವು ಮಾಡ್ತೇವೆ. 3 ವರ್ಷ ಬಿಟ್ಟು ಈಗ 10 ವರ್ಷ ಆಗ್ತಾ ಉಂಟು. ಈಗ ಡಬ್ಬಲ್ ಆಗಿದೆ, ಹಣ ಎಲ್ಲ ಡಬ್ಬಲ್ ಆಗಿದೆ. ಅವರು ಈಗ ಏಕಾಏಕಿ ನಮಗೆ 17 ಲಕ್ಷ ರೂಪಾಯಿ ಇದು ದಿನಕ್ಕೆ ಕಟ್ಟಬೇಕು, ಲೋನ್ ಕಟ್ಟಬೇಕಂತ ಹೇಳಿದರೆ ಅದು ಯಾವ ರೀತಿಯಲ್ಲಿ ಅವರು ಹೇಳೋದು? 3 ವರ್ಷದಲ್ಲಿ ಮೊದಲೇ ಅವ್ರು ಮಾಡಬೇಕಿತ್ತಲ್ಲ ರಸ್ತೆ. ಅದು ಸಾರ್ವಜನಿಕರ ಜವಾಬ್ದಾರಿ. ನಾವು ಏನು ರಸ್ತೆ ಜಾಗ ಕೊಡಲಿಲ್ಲ, ನಾವು ರಸ್ತೆಗೆ ಜಾಗ ಕೊಟ್ಟಿದ್ದೇವೆ. ಎಲ್ಲ ಜನರು ಎಲ್ಲ ತಮ್ಮ ದೊಡ್ಡ ಬಿಲ್ಡಿಂಗ್ಗಳನ್ನು, ಮನೆ ಮಠಗಳನ್ನೆಲ್ಲ ಕೊಟ್ಟಿದ್ದಾರೆ. ಏನು ಅವ್ರು 3 ವರ್ಷ ಬಿಟ್ಟು 10 ವರ್ಷ ತನಕ ಯಾಕೆ ಬಿಟ್ಟದವರು? ಮಾಡಬೇಕಿತ್ತು ಅವರು. ಈಗ 2 ವರ್ಷಗಳಿಂದ 2 ವರ್ಷಗಳಿಂದ ಅಪೂರ್ಣವಾಗ ಅಸಂಪರ್ಕವಾದ ರಸ್ತೆ ಮಾಡ್ತಾ ಇದ್ದಾರೆ. ಬೀದಿ ಬದಿಯಲ್ಲಿ ರಸ್ತೆಯಲ್ಲಿ ಲೈಟ್ ಇಲ್ಲ, ಕೆಲವು ಜಾಗದಲ್ಲಿ ಸರ್ವಿಸ್ ರಸ್ತೆ ಕೂಡ ಇಲ್ಲ. ಯಾವುದೇ ರಸ್ತೆಗಳಲ್ಲಿ ಕ್ಲೀನಾಗಿ ಯಾವುದೇ ನ್ಯಾಷನಲ್ ಹೈವೇ ಆಗಲಿಲ್ಲ. NH 66 ಅಂತ ಈಗ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಲೀಜು ರೋಡ್ ಮಾಡಿದ್ದಾರೆ. ಈಗ ನಮ್ಮ ಉದಾಹರಣೆಗೆ ನಾವು ಕಟ್ಪಾಡಿಯಲ್ಲಿ ನೋಡಿ, ಕಟ್ಪಾಡಿಯಲ್ಲಿ ಈ ಥರ ಒಂದು ರಸ್ತೆ ಮಾಡಿದ್ದಾರೆ. ಈಗ ಎಷ್ಟೋ ಸಾವು ನೋವಾಗಿದೆ ಅಲ್ಲಿ. ಅದಕ್ಕೆ ಯಾರು ಹೊಣೆ? ಇವರು ಹೇಳಿದಾಗೆ ರಾಜಕಾರಣಿಗಳು, ರಾಜಕೀಯ ಪಕ್ಷದವರು ಯಾರು ಕೂಡ ಬರುವುದಿಲ್ಲ. ರಸ್ತೆಯಲ್ಲಿ ನಿಲ್ಲುವುದು ಯಾರು? ಪೊಲೀಸ್ನವರು. ಪಾಪ ಬೆಳಿಗ್ಗಿಂದ ಸಾಯಂಕಾಲ ತನಕ ರಸ್ತೆಯಲ್ಲಿ ಅವರು ನಿಲ್ಲುವುದು. ಅವರು ಎಷ್ಟು ಜವಾಬ್ದಾರಿ ವಹಿಸಿಕೊಳ್ಳಲಿ ಪಾಪ ಪೊಲೀಸ್ನವರು. ಅದೇ ರೀತಿ ಅವರು ಟೋಲ್ ತೆಗೊಳ್ಳಿ. ನಮ್ಮದು ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಮತ್ತು ಸಮಿತಿಯ ಪರವಾಗಿ ನಾನು ಹೇಳ್ತೇನೆ, ನಮಗೆ ಕುಂದಾಪುರದಿಂದ ಮಂಗಳೂರು ಹೋಗಬೇಕಾದ್ರೆ ನಾವು ಈಗ 3 ಟೋಲ್ ಕಟ್ಟಬೇಕಾಗ್ತದೆ. ನಾವು ಹೇಳೋದು ಇಷ್ಟೇ, ನಾವು ಕುಂದಾಪುರದಿಂದ ಮಂಗಳೂರು ತನಕ ಒಂದು ಟೋಲ್ನಲ್ಲಿ ಹಣ ಕೊಡಲಿಕ್ಕೆ ನಾವು ತಯಾರಿದ್ದೇವೆ.
90 ಕಿಲೋಮೀಟರಲ್ಲಿ 3 ಟೋಲ್ ಕೊಡೋದು ನಾವು ಕಾನೂನು ವಿರೋಧ ಮಾಡ್ತೇವೆ, ಅದಕ್ಕೆ ನಾವು ಒಪ್ಪುದು ಕೂಡ ಇಲ್ಲ. ರಿಯಾಯಿತಿ ಕೇಳ್ತಾ ಇದ್ದಾರೆ, ಅದು ಮಾಡೋ ಕೆಲಸನೂ ಬಿಡಲ್ಲ. ಇಲ್ಲದಿದ್ದರೆ ರಿಯಾಯಿತಿ ಕೊಡಲಿ, ನಮಗೆ ಇಷ್ಟೇ ಅಂತ ಮಾಡಲಿ. ಹಾಗೆಯೇ ನಿನ್ನೆ ನಮ್ಮ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಒಂದು ನಮ್ಮ ಜಿಲ್ಲಾಧ್ಯಕ್ಷರದಕ್ಕೆ ರಘುಪತಿ ಭಟ್ರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಇವರು ಹೆಜಮಾಡಿ ಟೋಲ್ನ ಬಗ್ಗೆ ಅಲ್ಲಿ ಸಭೆ ಮಾಡುವಾಗ ನಾವು ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ನಮ್ಮ ಸದಸ್ಯರನ್ನು ನಮ್ಮ ಪದಾಧಿಕಾರಿಗಳು ಕರೆದು ನಿನ್ನೆ ನಾವು ಸಭೆ ಮಾಡಿದೆ. ಆವಾಗ ನಾವು ಮೊದಲು ಹೇಳಿದ್ದು, ನಾವು ಎಲ್ಲ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ನಮ್ಮ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಸದಸ್ಯರು ಯಜಮಾನ್ ಟೋಲ್ಗೆ ಹೋಗಿ ಮುತ್ತಿಗೆ ಹಾಕುವಂಥ ಒಂದು ಮಾತು ಬಂತು. ತದನಂತರ ಅದು ನಮ್ಮ ಸಮಿತಿಯವರು ಒಂದು ಹೇಳಿಕೆ ಕೊಟ್ಟರು. ಅಲ್ಲಿ ಶಾಸನದಲ್ಲಿ ಬರುವ 7 ತಾರೀಕಿಗೆ ಅಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ದೇವೆ, ನಾವೆಲ್ಲರೂ ಸೇರಿ ಅಲ್ಲಿ ಒಂದೇ ಸ್ಟ್ರೈಕ್ ಮಾಡು ಅಂತ ಹೇಳಿ ನಾವು ಆಲ್ರೆಡಿ ರೆಡಿ ಆಗಿದೆ. ಈಗ ನಮ್ಮನ್ನು ಉಡುಪಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ 3760 ಜನ ಸದಸ್ಯರಿದ್ದಾರೆ. ನಮ್ಮದು ಟ್ಯಾಕ್ಸಿಗಳಿವೆ 4000ಕ್ಕಿಂತ ಜಾಸ್ತಿ ಟ್ಯಾಕ್ಸಿ ಮ್ಯಾಕ್ಸಿಗೆ ಇದೆ. ನಾವು ನಾಡ್ದು 7 ತಾರೀಕಿಗೆ ನಾವು ಶಾಸ್ತ್ರಾಂಗ ಎಲ್ಲರನ್ನು ಈಗಾಗಲೇ ಎಲ್ಲ ಘಟಕ 64 ಘಟಕ ಇದೆ ನಮ್ಮ ಜಿಲ್ಲೆಯಲ್ಲಿ. ಚೀರೂರಿನಿಂದ ಯಜಮಾಡಿ ತನಕ 64 ಘಟಕ ಇದೆ. ಎಲ್ಲರೂ ಅಲ್ಲಿ ಬರ್ತಾರೆ, ನಾವು ಸ್ಟ್ರೈಕ್ ಮಾಡ್ತೇವೆ. ಇದು ಸ್ಟ್ರೈಕ್ ಮಾಡೋದು ಒಂದು ವೇಳೆ ಅಲ್ಲಿ ನಮಗೆ ಏನಾದರೂ ಬಗ್ಗೆ ಪರಿಹಾರ ಸಹ ಆಗದಿದ್ದರೆ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಪರವಾಗಿ ರಘುಪತಿ ಭಟ್ರವರು ನಮ್ಮ ಉಡುಪಿಯ ಶಾಸಕರು ಅವರು ಖುದ್ದಾಗಿ ಹೇಳ್ತಾರೆ, ನಮ್ಮ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನೇ ನಾವು ಬೃಹತ್ ಪ್ರತಿಭಟನೆ ಮಾಡುವ ಡಿಸೆಂಬರ್ 22ಗೆ ನಾವು ಡೇಟ್ ಕೂಡ ಮಾಡಿದ್ದೇವೆ. ಇದು ನಾವು ಅದನ್ನು ನಾವು ರಿಪೀಟ್ ಮಾಡಿ ಹೇಳ್ತೇನೆ, ಬರುವ 22 ತಾರೀಕಿಗೆ ನಾವು ಹೆಜಮಾಡಿಯಲ್ಲಿ ಸಮಿತಿಯ ಸೇರಿಸಿಕೊಂಡು ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಹೆಸರಿನಲ್ಲಿ ರಘುಪತಿ ಭಟ್ರ ನೇತೃತ್ವದಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಈಗಲೇ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದ್ರೆ ಈ ಎಲ್ಲ ಅವಾಗಲೇ ಹೇಳಿದಾಗೆ ಜನಪ್ರತಿನಿಧಿಗಳು ಸಹಕರಿಸೋದಿಲ್ಲ ಅಂತ, ಆದ್ರೆ ರಘುಪತಿ ಭಟ್ರವರು ಇದೆಲ್ಲದಕ್ಕೂ ಬೆಂಬಲಿಸ್ತಾ ಇದ್ದಾರಾ? ಅವರು ಈ ಎಲ್ಲ ಒಂದು ಮನವಿಗಳನ್ನ ತಮ್ಮ ಒಂದು ಈಗಾಗಲೇ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ, ನಿತಿನ್ ಗಡ್ಕರಿ ಮೀಟಿಂಗ್ ಆಗಿದೆ ಬ್ಯಾಂಗ್ಳೂರಲ್ಲಿ ಉಸ್ತುವಾರಿ ಸಚಿವರು ರಘುಪತಿ ಭಟ್ರು ಹೋಗಿದ್ದಾರೆ, ಮತ್ತೆ ಕೊಟ ಶ್ರೀನಿವಾಸ ಪೂಜಾರಿ ಹೋಗಿದ್ದಾರೆ. ಅದರಲ್ಲಿ ನಮಗೆ ಸ್ವಲ್ಪ ಒಂದು ವಿಶ್ವಾಸ ಬಂದಿದೆ, ಅವರು ಹೋಗಿದೆ ಈ ಭಾಗದ ಒಂದು ಹೋಗಿದ್ದಾರೆ. ನೋಡಿ ಆ ಭಾಗದವರು ನೋಡಿ ಮೊನ್ನೆ ಸಂಸದರನ್ನು ಕರೆದು ನಾಳೆದು ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ, ಜಿಲ್ಲೆಯ ಎಲ್ಲ ಶಾಸಕರು ಬರಬೇಕಂತ ಹೇಳಿದ್ದಾರೆ. ಅದನ್ನು ವಿಶ್ವಾಸದಲ್ಲಿ ಇಟ್ಟುಕೊಂಡು ನಾವು ನಿನ್ನೆ ಅವರೊಟ್ಟಿಗೆ ಕೈ ಜೋಡಿಸುವಂತ ಒಂದು ನಮ್ಮ ಸಮಿತಿ ತೀರ್ಮಾನ ಮಾಡಿ, ಅದರಲ್ಲಿ ಏನಾದರೂ ನಮಗೆ ಸರಿಯಾಗಿ ಬಿಟ್ರೆ ಮತ್ತೆ ನಮಗೆ ಹೋರಾಟ ಎಲ್ಲದಕ್ಕೆ ನಾವು ಹೋರಾಟ ಮಾಡಬೇಕಾ, ಎಲ್ಲದ ಪ್ರತಿಯೊಂದಕ್ಕೆ ಬೀದಿಗೆ ಇಳಿಬೇಕಾ ನಾವು? ಅದೇ ಈಗಾಗಲೇ ಹಲವಾರು ಪ್ರತಿಭಟನೆಗಳು ಅಲ್ಲ, ಇದು ನೋಡಿ, ಇದು ಉಂಟಲ್ಲ, ಒಂದು ಅಧಿಕಾರಿಗಳು ಮತ್ತು ಒಂದು ಜನಪ್ರತಿನಿಧಿಗಳು ಸೇರಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಇದೊಂದು ಸಮಿತಿ ರಚನೆ ಮಾಡಿಕೊಂಡು ಸಂಪೂರ್ಣ ಏನು ಕಾಮಗಾರಿ ಆಗಿದೆ ಏನಾಗಿದೆ ಅದನ್ನು ತಲುಪಿಸಬೇಕು ರಿಪೋರ್ಟ್. ಅದನ್ನು ಯಾಕೆ ಮಾಡ್ತಾ ಇಲ್ಲ ಇವರು? ಬರೇ ನಮ್ಮನ್ನು ಕರೆಯೋದು, ಮಂಗಳೂರಿಗೆ ಕರೆಯೋದು, ಉಡುಪಿಗೆ ಕರೆಯೋದು, ಬ್ಯಾಂಗ್ಳೂರಿಗೆ ಕರೆಯೋದು, ಅಲ್ಲಿ ಇಲ್ಲಿ ಮೀಟಿಂಗ್ಗೆ ಕರೆಯೋದು, ಮನವಿ ತಗೊಳ್ಳೋದು, ನಾವು ಆ ಸ್ಕೈ ವಾಕ್ ಮಾಡ್ತೇವೆ, ಸರ್ವಿಸ್ ರೋಡ್ ಮಾಡ್ತೇವೆ, ಡಿವೈಡರ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಸುಳ್ಳು ಹೇಳಿ ನಮ್ಮನ್ನು ಸಮಾಧಾನ ಪಡಿಸಿ ಕಲಿಸುವಂಥ ಕೆಲಸ ಮಾಡ್ತಿದ್ದಿದ್ದು ಇಷ್ಟರೊಳಗೆ. ಅಂಥದ್ದೇ ಕೆಲಸ ಮಾಡ್ತಿದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಮ್ಮ ಜೊತೆ ಶಾಸಕರಾಗಲಿ ಸಂಸದರಾಗಲಿ ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ನಮ್ಮ ಜೊತೆ ಈ ಜನರಿಗೆ ತೊಂದರೆ ಆದಾಗ ಕೈ ಜೋಡಿಸಲೇಬೇಕು. ನಾವು ಮತ್ತೆ ಮಾತಾಡೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ವಿಷಯ ಏನು ಅಂತಂದ್ರೆ, ಈಗಾಗಲೇ ಹಲವಾರು ವಿಚಾರಗಳ ಬಗ್ಗೆ, ಅಂದ್ರೆ ಅಲ್ಲಿನ ಒಂದು ಸಾರ್ವಜನಿಕರ ಸಂಕಷ್ಟಗಳ ಬಗ್ಗೆ, ಮತ್ತೆ ಟೋಲ್ ಕಂಪನಿಯವರ ಒಂದು ನವಯುಗ ಕಂಪನಿ ಯಾವ ರೀತಿಯಲ್ಲಿ ಒಂದು ಅವ್ಯವಸ್ಥೆಯ ಒಂದು ಆಗರವನ್ನಾಗಿ ಮಾಡಿದೆ, ಒಂದು ಹೆದ್ದಾರಿ ಕಾಮಗಾರಿ ಅನ್ನತಕ್ಕಂಥ ಈಗಾಗಲೇ ಮುಂತಾದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಈ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸುಂಕ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಮತ್ತೆ ಅದೇ ರೀತಿಯಾಗಿ ಟಿವಿಯನ್ನು ನೋಡ್ತಾ ಇರುವಂಥವರು ಕೆಳಗೆ ಕಾಣ್ತಾ ಇರುವಂಥ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸುಂಕದ ವಿಷಯದ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ನವಯುಗ ಕಂಪನಿಯ ಅವ್ಯವಸ್ಥೆಗಳ ಬಗ್ಗೆ ಮುಂತಾದ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ಕರೆ ಮಾಡಿ ನಮಗೆ ತಿಳಿಸ್ಬೋದು. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ನೀವು ಪ್ರತಿಭಟನೆಯನ್ನು ಕೈಗೊಳ್ತೀರಾ, ಮತ್ತು ಒಂದು ಆಗ್ರಹ ಮನವಿಯನ್ನು ಮಾಡ್ತೀರಾ ಅಂತಕ್ಕಂಥ ಮುಂತಾದ ವಿಚಾರಗಳನ್ನು ಹೇಳಿದ್ರಿ. ಮತ್ತು ಪಕ್ಷ ಭೇದವಾಗಿ ನಾವೊಂದು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿದ್ರಿ. ಇದಕ್ಕೆ ಒಂದು ಸಾರ್ವಜನಿಕರ ಸಹಕಾರ ಹೇಗಿದೆ ನೋಡಿ? ಈಗ ನಾವು ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಿಮ್ಮ ಒಂದು ಅಭಿಪ್ರಾಯಗಳೇನು ಈ ಒಂದು ಟೋಲಿನ ವಿಷಯದ ಸಂಬಂಧಪಟ್ಟಂತೆ? ಟೋಲಿದು ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು ಸರ್. ಸುರತ್ಕಲ್ಲಲ್ಲಿ ಈಗ ಮುಂಚೆ 50 ರೂಪಾಯಿ ತಗೊಳ್ತಿದ್ರು,
ಇವತ್ತು 75 ರೂಪಾಯಿ ಆಗಿದೆ ಅಲ್ಲಿ ಹ್ಮ್ ಹ್ಮ್ ಮನೆಯಿಂದ. ಹ್ಮ್ 25 ರೂಪಾಯಿ ಜಾಸ್ತಿ ತಗೊಳ್ತಿದ್ದಾರೆ. ಯಜಮಾಡಿಯಲ್ಲಿ 50 ರೂಪಾಯಿ ತಗೊಳ್ತಾರೆ. ಹ್ಮ್ ಇದು ನಮ್ಗೆ ಇದೊಂದು ಪ್ರಭುತ್ವ ಕಗ್ಗೊಲೆ ಅಂತ ಒಂದು ಸಮಸ್ಯೆ ಇಲ್ಲಿ ಕಾಡ್ತಿದೆ. ಹ್ಮ್ ಹ್ಮ್ ಇಷ್ಟೊಂದು ನಾವು ಎಲ್ಲಿವರೆಗೆ ಅಂದ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ಟ್ಯಾಕ್ಸ್ ಅನ್ನು ವಿಧಿಸುತ್ತಾರೆ ಇವರು ನಮ್ಗೆ ಬಹಳ ಒಂದು ಬೇಸರ ತಂದಿದೆ. ಹ್ಮ್ ಮತ್ತೆ ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡುವಲ್ಲಿ, ತೆರಿಗೆ ವಸೂಲು ಮಾಡುವಲ್ಲಿ ಕೂಡ ಹ್ಮ್ ಅಲ್ಲಿ ಒಂದು ನಮ್ಮ ಮೇಲೆ ದಬ್ಬಾಳಿಕೆ ತರ ಒಂದು ಬರ್ತದೆ. ಹ್ಮ್ ಒಂದು ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ವರೆಗೆ ಲೈನ್ ಗಾಡಿ ನಿಲ್ಲುವಾಗ ಹ್ಮ್ ಇವರು ಬೆದರಿಕೆ ಒಡ್ಡಿ ನಮ್ಮನ್ನು ವಸೂಲು ಮಾಡ್ತಿದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಔಡಿಸಂ ಮಾಡ್ತಾರೆ. ಮತ್ತೆ ನಮ್ಮ ಜನರೆಂದ್ರೆ ಪ್ರಾಣಿಗಳಾಗಿ ನಮ್ಮನ್ನು ಹಿಂಸಿಸ್ತಿದ್ದಾರೆ. ಹ್ಮ್ ಹ್ಮ್ ನವಯುಗ ಕಂಪನಿ ಅವರು ಅಲ್ಲಿ ಕೇಳುವಾಗ 30 ವರ್ಷ ಅವಧಿಯನ್ನು ತಗೊಂಡಿದ್ದಾರೆ. 30 ವರ್ಷದಿಂದ ಈಚೆವರೆಗೂ ಆಡಿಸುವಂತ ಒಂದು ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ ಇವರು. ಹ್ಮ್ ಈಗ 50, 125 ರೂಪಾಯಿ ನಮ್ಗೆ ಬ್ಯಾಂಗ್ಳೂರು ಹೋಗುವಾಗ 125 ರೂಪಾಯಿ ದುಡ್ಡು ಕೊಟ್ಟು ಕಟ್ತೇವೆ ನಾವು. ಹ್ಮ್ 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 ಗಾಡಿ ಟ್ಯಾಕ್ಸ್, ಇನ್ಸೂರೆನ್ಸ್ ಟ್ಯಾಕ್ಸ್ ಇದೆಲ್ಲ ಎಲ್ಲಿಂದ ನಾವು ಭರಿಸ್ಲಿ? ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹ್ಮ್ 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 ಮತ್ತೆ ನಾವು ಕೂಡ ಗಾಡಿ ಕೂಡ ಲೋನ್ ಅಲ್ಲಿ ಮಾಡಿ ಇಂಟ್ರೆಸ್ಟ್ ಕಟ್ಟುವುದಾ, ಗಾಡಿಯ ಇನ್ಸೂರೆನ್ಸ್ ಕಟ್ಟುವುದಾ, ರೋಡ್ ಟ್ಯಾಕ್ಸ್ ಕಟ್ಟುವುದಾ, ಇದರಲ್ಲಿ ಯಾವ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ನಾವು ಪಾವತಿಸುವುದು, ಇದಕ್ಕೆ ವಿಧಿಸುವುದು ನಮ್ಮ ಕಾನೂನುಬದ್ಧ ನಮ್ಮ ಪ್ರಜಾಪ್ರಭುತ್ವ ಹಕ್ಕು. ಆದ್ರೆ ಇಷ್ಟು ಅಂತ ಅಮೌಂಟ್ ಇರ್ಬೇಕಲ್ಲ. 75-80 ರೂಪಾಯಿ ಲೂಟುದಾದ್ರೆ ಇವರು ಲೂಟ್ಲಿಕ್ಕೆ ಬಂದದ್ದ ನವಯೋಗ. ಹ್ಮ್ 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 ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ? ಹ್ಮ್ ಹ್ಮ್ ಮತ್ತೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೇಕಂತ ಒಂದು ಟೂಲಿಗೆ ಒಂದು ನಿಯಮ ಇದೆ. ಹ್ಮ್ 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 ಇದು 60 ಕಿಲೋಮೀಟರ್ ಉಂಟು ಸರ್? ತಾವೇ ಹೇಳಿ. ಇಲ್ಲ ಇಲ್ಲ ಇಲ್ಲ, ಹೌದು, ವಿಷಯ ಕರೆಕ್ಟ್. ಕಿಲೋಮೀಟರ್ ಟೂಲ್ ಇಲ್ಲ. ಮತ್ತೆ ಸುರತ್ಕಲ್ ಟೂಲ್ ಈಗ ತೆಗ್ತೇನೆ ಅಂತ ಇವರು ಹೇಳಿದ್ದಾರೆ. ಇವರು ಪ್ರತಿಭಟನೆ ನಾವು ಮಾಡುವಾಗ ಇದು ಹೇಳ್ತಾರೆ, ಇದು ಪ್ರತಿಭಟನೆ ನಾಮಕಷ್ಟೇ ಮಾತ್ರ ಮಾಡ್ತಾರೆ. ಯಾವ ಪ್ರತಿಭಟನೆ ಕೂಡ ಮಾಡಿದ್ರು ಕೂಡ ನಮಗೆ ಫಲ ದೊರೆಯುತ್ತಿಲ್ಲ. ಹ್ಮ್ 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 ಇದಕ್ಕೆ ಕೋರ್ಟ್ ಸ್ಟೇ ತರಬೇಕು. 60 ಕಿಲೋಮೀಟರ್ ಒಳಗಡೆ ಕೂಡಲೇ ಅದನ್ನು ತೆರವು ಮಾಡಿ ಅದನ್ನು ತೆಗೆದು ಟೂಲ್ ಅನ್ನು ತೆಗೆದುಹಾಕ್ಬೇಕು. ಹ್ಮ್ 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 ಯಾವ ರೀತಿಯಲ್ಲಿ ಬದುಕುದು? ನಾವು ನಡೆದಾಡುವುದಕ್ಕೂ ಕೂಡ ಟ್ಯಾಕ್ಸಿ ಅವರು ತೆಗಿತಾರ? ಹ್ಮ್ 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 ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ಹೇಳಿದ್ರು ಹಲವಾರು ಪ್ರತಿಭಟನೆಗಳಿಂದ, ಆಕ್ರೋಶಗಳಿಂದ ಏನು ಸಾಧಿಸೋದಕ್ಕೆ ಆಗ್ಲಿಲ್ಲ ಇದುವರೆಗೂ ಕೂಡ. ಅಂದ್ರೆ ಅವರು ರೋಡ್ ಟ್ಯಾಕ್ಸ್ ಅನ್ನ ಅಥವಾ ಒಂದು ಸುಂಕವನ್ನ ಮಾಡೋದು ಪ್ರತಿಭಟನೆ ಮಾಡೋದು ಮಾಡ್ತಾನೆ ಇರ್ತಾರೆ ಅಂತ ನೋಡಿ. ಅವ್ರು ಹೇಳ್ತಾರೆ ಪ್ರತಿಭಟನೆ ನಾಮಕ ವ್ಯವಸ್ಥೆ ಮಾಡ್ತಾರೆ ಅಂತ. ಪ್ರತಿಭಟನೆಯಲ್ಲಿ ನಮಗೆ ಜಯ ಸಿಕ್ಕಿದೆ. ಪ್ರತಿಯೊಂದು ಜಾಗದಲ್ಲಿ ಹೋರಾಟ ಮಾಡ್ತಾರೆ. ಜನರಿಗೆ ತೊಂದರೆ ಆದಾಗ ಹೋರಾಟ ಮಾಡ್ತಾರೆ, ಅದು ಇದು ಮಾಡ್ತಾರೆ. ನೋಡಿ, ನಾವು ಹೋರಾಟ ಮಾಡಿದಲ್ಲಿ ಇವತ್ತಿಗೆ ಒಂದು 2 ವರ್ಷದಲ್ಲಿ ಉಡುಪಿ ಜಿಲ್ಲೆಯವರು ಫ್ರೀ ಹೋಗ್ತಾ ಇದ್ದಾರೆ. ಇದೊಂದು ವಿಚಾರವಾಗಿ ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಎಸ್, ನಿಮ್ಮ ಒಂದು ಅಭಿಪ್ರಾಯಗಳೇನು ಮತ್ತು ನಿಮ್ಮ ಒಂದು ಸಮಸ್ಯೆಗಳೇನು ಸರ್? ಕೋಟದಿಂದ 5 ಕಿಲೋಮೀಟರ್ ಇದೆ. ಕೋಟದವರಿಗೆ ಟೋಲ್ ತಗೊಳ್ತಾ ಇದ್ದಾರೆ. ಹಾ 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 ಅದೇ, ಅದು ನಿಮಗೆ ಅದು ಸಮಸ್ಯೆಯಾಗಿ ಪರಿಣಮಿಸಿದೆ. ಅವೈಜ್ಞಾನಿಕವಾದ ಕಾಮಗಾರಿ ಕೂಡ ನಡೆದಿದೆ ಅಂತ ನೀವು ಹೇಳ್ತಾ ಇರುವಂತದ್ದು ಸರ್. ಮಾತು ಮುಂದುವರಿ ಸರ್, ಕೇಳ್ತಾ ಉಂಟು. ಹಲೋ ಹಲೋ ಹಲೋ, ಕೇಳ್ತಾ ಇದೆ ಹೇಳಿ. ಇದು ನೋಡಿ, ಕೋಟದಿಂದ ಸಾಸ್ತಾನಕ್ಕೆ ಹ್ಮ್ 5 ಕಿಲೋಮೀಟರ್ ಇದೆ. ಹಾ 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 ಕೋಟದಿಂದ ಸಹ ಟೋಲ್ ಅದನ್ನ ಟೋಲ್ ತಗೊಳ್ತಾ ಇದ್ದಾರೆ. ಹಾ 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 ಸಾಲಿಗ್ರಾಮದಲ್ಲಿ ಟೋಲ್ ತಗೊಳ್ಳುದಿಲ್ಲ. ಹ್ಮ್ 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 ಯಾಕೆ? ಕೋಟ ಸಾಲಿಗ್ರಾಮ ಇರುವುದು 10 ಕಿಲೋಮೀಟರ್. ಹ್ಮ್ 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 ಸರ್, ಅಲ್ಲಿ ಹೇಳಿ. ನಿಮ್ಮ ಒಂದು ಟಿವಿಯಿಂದ ಬರ್ತಾ ಇರ್ತಕ್ಕಂಥ ಒಂದು ವ್ಯಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಮಾತಾಡಿ ಸರ್. ಅದೇ ಹೇಳಿದ್ರೆ 10 ಕಿಲೋಮೀಟರ್ ಇದಕ್ಕೆ ಕೋಟದವರಿಗೆ ಯಾಕೆ ಟೋಲ್ ತಗೊಳ್ತಾ ಇದ್ದಾರೆ? ಇದು ನವಯುಗ ಕಂಪನಿಯವರ ಹತ್ರನೇ ಕೇಳ್ಬೇಕಾ ಅಂತ ಒಂದು ಪ್ರಶ್ನೆ ಅಂತ ಅನಿಸ್ತಾ ಇದೆ. ಹೌದಾ? ಯಾಕೆ ಅದು? ಯಾಕೆ ಅಂತಂದ್ರೆ ಅದೇ ವಿಚಾರವಾಗಿ ಇವರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಅದೇ ವಿಚಾರವಾಗಿ ಪ್ರತಿಭಟನೆಗಳು, ಆಗ್ರಹಗಳು, ಮನವಿಯನ್ನ ಇಲ್ಲಿ ಕುಳಿತಿರುವಂತ ಅತಿಥಿಗಳು ಕೂಡ ಅದನ್ನೇ ಮಾತಾಡ್ತಾ ಇರುವಂತದ್ದು. ನೀವು ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ. ಇದನ್ನ ನವಯುಗ ಕಂಪನಿಯವರ ಹತ್ರನೇ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ. ಆಯ್ತಾಯ್ತು, ತುಂಬಾ ಥ್ಯಾಂಕ್ ಯು. ಎಸ್ ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಕರೆ ಮಾಡಿದ್ದಕ್ಕೆ. ಎಸ್, ಅವರು ಹೇಳ್ದಾಗ ಹಳೆ ಲಾಸ್ಟ್ ಕಾಲರ್ ಹೇಳ್ದಾಗೆ ಮಾತಾಡ್ತಾ ಇದ್ರಿ. ಈ ಒಂದು ಪ್ರತಿಭಟನೆ ಅಂತಕ್ಕಂಥದ್ದು ನಾಮಕಾವಸ್ಥೆಗಾಗಿ ಮಾತ್ರ ಅಂತ. ನೋಡಿ, ನಾಮಕಾವಸ್ಥೆ ಅಂತ ಅವರು ಒಬ್ರು ಹೇಳ್ತಾರೆ. ಜನರಿಗೆ ಏನಾಗಿದೆ, ಎಲ್ಲರಿಗೂ ಸಭೆಗೆ ಅದಕ್ಕೆ ಇದಕ್ಕೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಪ್ರತಿಭಟನೆ ಜಿಲ್ಲಾ ಬಂದಿಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಹೋದ್ಸಲ ನಾವು ಜಿಲ್ಲಾ ಬಂದ್ ಮಾಡಿದ್ವಿ, ಸಂಪೂರ್ಣವಾಗಿ ಜಿಲ್ಲಾ ಬಂದ್ ಆಗಿದೆ. ಬಸ್ ಯೂನಿಯನ್ ಅವರಾಗಲಿ, ಲಾರಿ ಯೂನಿಯನ್ ಆಗಲಿ, ಟ್ಯಾಕ್ಸಿನವರಾಗಲಿ, ಪ್ರತಿಯೊಂದು ಅಂಗಡಿ ಮುಂಗಟ್ಟು ಯಾರು
ಎಲ್ಲರೂ ನಮಗೆ ಅದೇ ರೀತಿ ನಮಗೆ ಅವರು ಸಹಕರಿಸ್ತಾರೆ. ಒಂದು ನಮ್ಮ ಒಂದು ಸಮಿತಿಯವರ ಒಂದು ಜನಪ್ರತಿನಿಧಿಗಳು ಸೇರಿ ಸಭೆ ಸೇರಿ ಆಮೇಲೆ ಒಂದು ಮಾಡುವಂಥ ತೀರ್ಮಾನ ಇದು. ಯಾಕೆಂದರೆ ನಾವು ಹೋರಾಟ ಮಾಡಿದ್ದೇವೆ. ನಾವು ಈಗ 2 ವರ್ಷದಲ್ಲಿ K20ಗೆ ಸಂಪೂರ್ಣ ಫ್ರೀ ಹೋಗ್ತಾ ಇದೆ. ದಿವಸಕ್ಕೆ ಒಂದು ಟೋಲಲ್ಲಿ ಅವರಿಗೆ 1.5 ಲಕ್ಷ ರೂಪಾಯಿ ನುಕ್ಸಾನ್ ಆಗ್ತಾ ಇದೆ. ಅದೆಲ್ಲ ನಮ್ಮ ಜಿಲ್ಲೆಗೆ ಲಾಭ ಆದಂಥದ್ದು, ನಮ್ಮ ಹೋರಾಟದಲ್ಲಿ ಆಗಿದ್ದದ್ದು. ಮತ್ತೆ ನೋಡಿ ಏನು ಗೊತ್ತುಂಟ, ಈಗ 5 ಕಿಲೋಮೀಟರ್ಗೆ ಅಲ್ಲಿಗೆ ಟ್ಯಾಕ್ಸಿ ಇಲ್ಲಿಗೆ ಟ್ಯಾಕ್ಸಿ ಯಾಕೆ ಫ್ರೀ ಕೊಡ್ತಾರೆ? ನಮ್ಮ ಪೊಲೀಸ್ ಇಲಾಖೆಯವರು ಒಂದು ವಾರ ಮೊದಲು ಒಂದು ಮೀಟಿಂಗ್ ಮಾಡಿದ್ರು ಸ್ಥಳೀಯರ ಹತ್ರ ಬಂದು. ಇದೇ ವಿಚಾರವಾಗಿ ಮತ್ತೆ ಮಾತು ಮುಂದುವರ್ತೇನೆ. ಸಾರ್ವಜನಿಕರಿಂದ ಮತ್ತೊಂದು ಕರೆ ಇದೆ. ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಪಡುಬಿದ್ರಿಯಿಂದ ಸರ್. ಹಾ ಎಸ್ ಹೇಳಿ, ನಿಮ್ಮ ಒಂದು ಸಮಸ್ಯೆಗಳೇನು? ಅಂದ್ರೆ ನೀವು ಅಲ್ಲೇ ಟೋಲ್ಗೆ ತುಂಬಾ ಹತ್ತಿರದವರು, ನಿಮಗೂ ಸಮಸ್ಯೆಗಳು ಏನಿರುತ್ತೆ, ಮತ್ತೆ ಏನೆಲ್ಲ ಒಂದು ಟೋಲ್ ಸಂಕಷ್ಟಗಳು ಎದುರಾಗಿರುವಂತದ್ದು? ಸರ್, ಗುಲಾಂ ಮೊಹಮ್ಮದ್ ಅವರು, ರಮೇಶ್ ಕೋಟಿಯನ್ ಹಾಗೂ ಶ್ರೀನಾಥ್ ಭಟ್ ಅವರು, ನಿಮ್ಗೆ ನಮಸ್ಕಾರ. ನಾವು ಹೇಳುದು ಇಷ್ಟೇ ಸರ್, ನಾವು ಎಂತ ಗೊತ್ತುಂಟು, ಇವರು ಎಲ್ಲ ಸ್ಟ್ರೈಕುಗಳನ್ನು ನಾವು ಮಾಡ್ತೇವೆ, ನಮ್ಮ ಹಕ್ಕು, ನಾವು ಪ್ರತಿಭಟನೆ ಮಾಡುದು ನಮ್ಮ ರೈಟ್. ಹೌದು. ಆದ್ರೂ ಕೂಡ ಇವರು 50 ರೂಪಾಯಿ ಮಾಡಿದ್ದು ಒಮ್ಮೆಲೆ 75 ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಸ್ಟ್ರೈಕ್ ಆದ ಮೇಲೆ. ನಮ್ಮ ಪ್ರತಿಭಟನೆಗೆ ಬೆಲೆ ಇಲ್ವಾ? ಮತ್ತು ಅದಕ್ಕೆ ಪೊಲೀಸ್ ಬಂದೋಬಸ್ತು ನವಯುಗದಿಂದ ಬರ್ತದೆ. ನವಯುಗದವರು ಪೊಲೀಸ್ ಇಲಾಖೆ ನವಯುಗದವರನ್ನು ಕಾಯಿರ್ಕ ಜನಪ್ರತಿನಿಧಿಗಳು ಸಹಕಾರ ಮಾಡಬೇಕು. ನಾವು ಮನುಷ್ಯರಲ್ವಾ? ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು ನಮಗೆ ಸಹಕಾರ ಮಾಡ್ತಾ ಇಲ್ಲ ಅಂತ. ನಮಗೆ ಸಹಕಾರ ಮಾಡ್ತಾ ಇಲ್ಲ. ಮತ್ತೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ತೆಗೆದ್ರೆ ಕೋರ್ಟ್ ಸ್ಟೇ ಬರ್ತದೆ. ಅಲ್ಲ, ಅದು ನಡೀತಾ ಇದೆ, ಅದು ಪ್ರಾರಂಭದಲ್ಲಿ ಇದೆ. ಅದು ಕೋರ್ಟಿಗೆ ಹೋಗುವಂತದ್ದು ಪ್ರಾರಂಭ ಮಾಡಿದೆ. ಅಲ್ಲಿ 60 ಕಿಲೋಮೀಟರ್ ತೋರಿಸ್ತಾರಲ್ಲ ಅವರು, 60 ಕಿಲೋಮೀಟರ್ ಇಂದ ಮಧ್ಯದಲ್ಲಿ ಟೋಲ್ ಬರ್ಲಿಕ್ಕೆ ಇಲ್ಲ ಅಂತ. ಅದು ನಮ್ಮ ಸಮಿತಿಯಲ್ಲಿ ಪ್ರಾರಂಭ ಇದೆ. ಈಗ ಕೋರ್ಟಿಗೆ ಹೋಗುವಂತದ್ದು ಇದೆ, ಮಾಡ್ತಾ ಇದ್ದಾರೆ. ಅದೊಂದು ಸಮಿತಿ, ನಮ್ಮ ಸಮಿತಿಯಲ್ಲಿ ಎಲ್ಲರೂ ಇದ್ದಾರೆ. ಅಡ್ವೊಕೇಟ್ ಅವರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ಅಗಲಿಗೆ ಹೋಗುವಾಗಿಲ್ಲ. ಅಲ್ಲಿ ಈಗ ಏನಾದ್ರೂ ನಮ್ಗೆ ಅಲ್ಲಿ ಬಡೀಲಿಕ್ಕೆ ಬರ್ತಾರೆ ಅವರು. ನಾವು ಹೇಳುದು ಇಷ್ಟ, ಇವರಿಗೆ ಹಣ ಕಲೆಕ್ಷನ್ ಮಾಡ್ಲಿ 20 ರೂಪಾಯಿ 25 ರೂಪಾಯಿ, ಅದಕ್ಕಿಂತ ಹೆಚ್ಚು ಇವರು ಎಂತ ನಮ್ಮನ್ನು ಲೂಟುದಾ? ಟೋಲ್ ಬದಿಗೆ ಹೋಗುವಾಗ ಜೀವಭಯ ಆಗ್ತದೆ. ಲಿಮಿಟೇಷನ್ ಇಲ್ವಾ? ತೆರಿಗೆಗೆ ಒಂದು ಲಿಮಿಟೇಷನ್ ಇಲ್ವಾ? ತೆರಿಗೆ ಕಟ್ಟುದು ನಮ್ಮ ಕರ್ತವ್ಯ, ನಾವು ತೆರಿಗೆ ನಾವು ಕಟ್ತೇವೆ. ಅದೇ ಅದಕ್ಕೆ ಒಂದು ಲಿಮಿಟೇಷನ್ ಇಲ್ವಾ? ಒಂದು 20 ರೂಪಾಯಿ 25 ರೂಪಾಯಿ ತೆರಿಗೆ ಕಾನೂನು ನಿಯಮದಲ್ಲಿ ತೆರಿಗೆ ಪಾವತಿಸಬೇಕಂತ ಇದೆ ಆಕ್ಟ್ ಅಲ್ಲಿ. ನಾವು ತೆರಿಗೆ ಕಟ್ಟುವುದಿಲ್ಲ ಅಂತ ಎಂದಿಗೂ ಹೇಳುವುದಿಲ್ಲ. ಅದಕ್ಕೆ ರೀತಿ ನಿಯಮ ಅಂತ ಉಂಟು. ಒಮ್ಮೆಲೆ ಇವರಿಗೆ ಬಿಸಿನೆಸ್ ಲೂಟುದ ನಮ್ಮನ್ನು. ಎಸ್, ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಕರೆ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಎಸ್, ಅವ್ರು ಹೇಳಿದಾಗೆ ನವಯುಗ ಕಂಪನಿಯವರು ಪೊಲೀಸ್ನವರನ್ನ ಇಟ್ಕೊಂಡು ರೌಡಿಸಮ್ ಅನ್ನ ಮಾಡ್ತಾ ಇದ್ದಾರೆ. 4-5 ಜನ ರೌಡಿಗಳು ಕೂಡ ಇಟ್ಕೊಂಡ ಹಾಗೆ ಆಗಿದೆ. ಪೊಲೀಸ್ ಇಟ್ಕೊಂಡಿದ್ದು, ಮತ್ತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅವರ ಕೈಗೊಂಬೆ ಆಗಿದ್ದಾರೆ. ಹೀಗೆ ಮುಂತಾದ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ನೋಡಿ, ನಾನು ಹೇಳ್ತೇನೆ ನೋಡಿ, ಜಿಲ್ಲೆ ವರಿಷ್ಠಾಧಿಕಾರಿಯವರು ಒಂದು ಸಮಿತಿ, ಅವರ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೀಟಿಂಗ್ ಮಾಡಿಸಿದರು. 1 ವಾರ ಮೊದಲು ನಮ್ಮ ಎಲ್ಲ ಸಮಿತಿಯವರನ್ನು ಕರೆದು ನಿಮ್ಮ ಸಮಸ್ಯೆ ಏನಂತ ಕೇಳಿದರು. ಅವರು ಹೇಳಿದರು, ನಾವು ಏನೋ ಒಂದು ಸಣ್ಣ ಒಂದು ನಿಮಗೆ ಒಂದು ಮುಲ್ಕಿಯವರಿಗೆ ಒಂದು ಟ್ಯಾಕ್ಸಿಯವರಿಗೆ ಯಜಮಾಡಿಯವರಿಗೆ ಒಂದು ಪಡುಬಿದ್ರಿಯ ಟ್ಯಾಕ್ಸಿ ಒಂದು ಫ್ರೀ ಮಾಡ್ತೇವೆ, ನಾವು ಒಂದು ರಿಕ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರ ರಿಕ್ವೆಸ್ಟಲ್ಲಿ ಈಗ ಕೊಟ್ಟಿದ್ದಾರೆ. ಅದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೋಡಿ, ನಮ್ಮ ಹೋರಾಟದವರು ಯಜಮಾಡಿಯವರಾಗಲಿ ಪಡುಬಿದ್ರಿ ಟ್ಯಾಕ್ಸಿಯವರಾಗಲಿ ಯಜಮಾಡಿ ಟ್ಯಾಕ್ಸಿಯವರು ಬರಬಾರ್ದು, ಅವರಿಗೆ ಕಾನೂನು ಸುವ್ಯವಸ್ಥೆಗೆ ಪ್ರಾಬ್ಲಮ್ ಆಗ್ತದೆ. ಆ ರೀತಿಯಲ್ಲಿ ಒಂದು ಕೊಟ್ಟಿದ್ದಾರೆ ವಿನಾ ಅದೇನು ಲೀಗಲ್ ಆಗಿ ಕೊಟ್ಟಿಲ್ಲ. ಅವರು ಒಂದು ಹೇಳಿಕೆ ಮೂಲಕ ಜಿಲ್ಲಾಧಿಕಾರಿಯವರು ಹೇಳಿಲ್ಲ. ಈಗ ನೋಡಿ, ಮಂಗಳೂರಲ್ಲಿ ಸುರತ್ಕಲ್ ಟೋಲ್ ಪ್ರಾರಂಭ ಆದಾಗ ಮಂಗಳೂರು ಜಿಲ್ಲಾಧಿಕಾರಿ ಅವರು ಇಬ್ರಾಹಿಂ ಅವರಿದ್ದರು. ಅವರು ಏನು ಹೇಳಿದರು, K19 ಗಾಡಿಗೆ ಎಲ್ಲ ಸಂಪೂರ್ಣ ಫ್ರೀ ಅಂತೇಳಿ. ಅದು ಈವರೆಗೆ ನಡೀತಾ ಇದೆ. ಜಿಲ್ಲಾಧಿಕಾರಿ ಅವರು ಅಧಿಕೃತವಾಗಿ ಎಲ್ಲ ಪತ್ರಿಕೆ ಮೂಲಕ ಬಂದಿದೆ, ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಇಲ್ಲಿ ಅಂಥದ್ದು ಏನೂ ಇಲ್ಲ. ಈಗ ನಮ್ಮ ಹೋರಾಟ ಅದು ಇದು ಹೋರಾಟದ ಫಲ, ಅದು ಹೋರಾಟಕ್ಕೆ ಒಂದು ಇದಾಗಿ K20ಗೆ ಫ್ರೀ ಕೊಟ್ಟಿದ್ದರು. ಈಗ ಜನರನ್ನು ಏನು ಮಾಡ್ತಾರೆ, ಜನರನ್ನು ಎದುರಿಸಿ ತೆಕ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಆಗಲಿ ಸರ್ಕಾರ ಆಗಲಿ ಸಂಬಂಧಪಟ್ಟ ಯಾರೇ ಆಗಲಿ ಪೊಲೀಸ್ ಅಧಿಕಾರಿ ಆಗಲಿ, ಇದು ಜನರಿಗೆ ಎದುರಿಸುವಂತ ಕೆಲಸ. ಅದಲ್ಲದೆ ಹೇಳಿದರೆ ನೋಡಿ, ಟೋಲ್ ಹತ್ತಿರ ಹೋಗೋ ಭಯ ಬರ್ತದೆ. ಅದು ಅಂತೂ ಖಂಡಿತ ಭಯ ಬರ್ತದೆ ಟೋಲ್ ಹತ್ತಿರ. ಕುರಿತಾಗಿ ಮತ್ತೆ ಮಾತಾಡ್ತೇನೆ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಪೀರ್ ಮೊಹಮ್ಮದ್. ಹಾ ಹೇಳಿ. ನೋಡಿ, ಈಗ ಟೋಲ್ನ ಗಲಾಟೆ 2 ವರ್ಷದಿಂದ ನಡೀತಾ ಇದೆ. ಯಾವ ಕಮಿಟಿ ಸಮಿತಿ ಇವರೆಲ್ಲ ಒಂದು ಕಡೆ ಇದ್ರೆ ಇವರ ಪ್ರತಿಭಟನೆ ಮಾಡುದಿಲ್ಲ ಅಂತ ಎಲ್ಲ ಮಾಡ್ತಾರೆ. ನಾವು ಮಾಡಿದ್ದೇವೆ. ಆದ್ರೆ ಅವರಿಗೆ ಒಂದು ಬಿಗಿಟ್ ಆಗ್ಲಿಲ್ಲ. ಅವರು ಧೈರ್ಯದಲ್ಲಿ ನಮ್ಮನ್ನ ಹೇಳಿದ ಇಷ್ಟೆಲ್ಲ ಇದು ಪ್ರತಿಭಟನೆ ಮಾಡಿದ್ದಕ್ಕೆ ನೀವು ಲೇಟ್ ಏರಿಸಿದ್ದ, ಅದು ಬಿಟ್ರೆ ಅದು ಅವರ ಕೆಲಸ ಅವ್ರು ಮಾಡಿಲ್ಲ ಅಂತೇಳಿ ಟೋಲ್ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನು ನಮ್ಗೆ ಉಳಿದದ್ದೇನು?
ಸುರತ್ಕಲ್ ಮತ್ತೆ ಹೆಜಮಾಡಿಯ ಟೋಲ್ ಗೇಟ್ ಉಂಟಲ್ವಾ, ವಾಹನ ಹೋಗುವಾಗ ಮೇಲೆ ಕೆಳಗೆ, ಅದನ್ನು ಹಗ್ಗದಲ್ಲಿ ಕಟ್ಟಿ ನಾವು ಸರಾಗವಾಗಿ ಹೋಗಿ ಬರ್ಬೇಕು. ಇದೇ ಅವರಿಗೆ ಮದ್ದು, ನನ್ನ ಅನಿಸಿಕೆ ಪ್ರಕಾರ. ಯಾವ ಕಮಿಟಿ, ಯಾವ ಪ್ರತಿಭಟನೆ, ಅವರ ಕೆಲಸ ಮಾಡ್ತಾ ಇದ್ದಾರಲ್ಲ. ನಮ್ಗೇನು ಹುಚ್ಚ ಪ್ರತಿಭಟನೆ ಕುತ್ಕೊಳ್ಳೋದು, ಗಲಾಟೆ ಮಾಡೋದು? ಅವರು ಒಂದು ದಿವಸ ಟೋಲ್ ನಿಲ್ಸಿದ್ದಾರ? ಅಲ್ಲ, ಪ್ರತಿಭಟನೆ ಆಗ್ಲಿ ಹೋರಾಟ ಮಾಡಿದ್ರೆ ಜನರು ಬರ್ತಾರಲ್ಲ, ಇಲ್ಲಾದ್ರೆ ಯಾರು ಇದು ಮಾಡ್ತಾರೆ? ಯಾರಾದ್ರೂ ಅಧಿಕಾರಿ ಆಗ್ಲಿ ಜನಪ್ರತಿನಿಧಿ ಯಾರು ಕೇಳಲಿಕ್ಕೆ ಬರ್ಬೇಕಲ್ಲ ಅವ್ರು ನಮ್ಮನ್ನು. ಎರಡನೇದಾಗಿ, ಹಲೋ ಹೇಳಿ ಹೇಳಿ. ಎರಡನೇದಾಗಿ ನೀವು ಹೇಳಿದ್ರಿ ಅವರು 75 ಲಕ್ಷ ಲೋನ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಹೇಳಿ. ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟವರು ಯಾರು? ಜನರು ಕೊಟ್ಟಿದ್ದಾರಾ? ಜನರು ಕೊಡ್ಲಿಲ್ಲ, ಸರ್ಕಾರ ಕೊಟ್ಟಿದೆ. ನೋಡಿ, ಈಗಿನ ಸರ್ಕಾರದ ಮಾತು ಹೇಳ್ತೇನೆ ನಾನು. ಈಗಿನ ಸರ್ಕಾರದವ್ರು ಹೇಳ್ತಾರೆ, ಮುಂಚಿನವರು ಬರೀ 25 ಕಿಲೋಮೀಟರ್ ರಸ್ತೆ ಮಾಡ್ತಾ ಇದ್ದು, ಈಗ ನಾವು 40 ಕಿಲೋಮೀಟರ್ ಮಾಡ್ತೇವೆ. ಯಾರು ಪ್ರಧಾನಿ ಮತ್ತೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಂತ್ರಿ ಜಲ್ಲಿ ಹಾಕ್ತಾ 40 ಕಿಲೋಮೀಟರ್ ಹೋಗುದಾ ಇವರು? ಅಲ್ಲ, ಅದಕ್ಕೆ ಫೈನಾನ್ಸ್ ಇದು ಮಾಡುದಾ? ಫೈನಾನ್ಸ್ ನಾವು ಕೊಡುದು, ಫೈನಾನ್ಸ್ ನಮ್ಮ ಕೈಯಲ್ಲಿ ನಾವು ಕೊಡುದು. ಅವರು 40 ಕಿಲೋಮೀಟರ್ಗೆ ಹೋಗಿ ಜಲ್ಲಿ ಹಾಕುದಾ ಕವರ್ ಹಾಕೊಂಡು ಬಂದು ಕಾಲಿಗೆ? ಅವ್ರು ಯಾಕೆ ಹೇಳ್ತಾರೆ ನಾವು 40 ಮಾಡ್ತೇವೆ, ನಾವು ಹೆದ್ದಾರಿಯನ್ನು ಇಷ್ಟು ಮಾಡ್ತೇವೆ ಅಂತ ಹೇಳಿ? ಅಷ್ಟು ಮಾಡಿದವರು ನಮ್ಮ ಹತ್ರ ಟೋಲ್ ಯಾಕೆ ತಗೊಳ್ಳುದು? ಒಂದು ಮಾತನ್ನು ಪ್ರತಿಭಟನೆ ಮಾಡುವವರು ಅವರಿಗೆ ಇನ್ ಯಾವ ಪ್ರತಿಭಟನೆ ಮಾಡಬಾರದು. ಮಾಡಬೇಕಾದ್ದು ಒಂದೇ, ಸುರತ್ಕಲ್ ಮತ್ತೆ ಹೆಜಮಾಡಿ 2 ಟೋಲ್ ಗೇಟ್ ಅನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನೋಡಿ, ಅವರಿಗೆ ಸರ್ಕಾರದ ಬೆಂಬಲ ಇದೆ. ಸರ್ಕಾರದಲ್ಲಿ ಪೊಲೀಸರು ನಮ್ಮ ಮೇಲೆ ಊರಿ ಬೀಳ್ತಾರೆ. ಆದ್ದರಿಂದ ನಾವು ಹೆದರಿ ಕೊಡ್ಲೇಬೇಕಾಗ್ತದೆ. ಹೆದರ್ಸ್ತಾರೆ ಅವರು. ಅಡ್ಡ ಬಂದು ಹೋಗುವಾಗ ಒಂದ್ ಸ್ವಲ್ಪ ನಾವು ಇದು ಮಾಡಿದ್ದಕ್ಕೆ ಅಡ್ಡ ಬಂದು ಗಾಡಿ ಗ್ಲಾಸಿಗೆ ಬಡಿತಾನೆ ನಾವು. ಅಂತ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸರಾಗವಾಗಿ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಬಂದ್ ಮಾಡ್ಬೇಕಾದ್ರೆ ಒಂದೇ ದಾರಿ. ನಮ್ಮ ಹತ್ರ ಜನಸಂಖ್ಯೆ ಅವರಲ್ಲಿ ಇರ್ಬಹುದು 25, ನಮ್ಗೆ ಒಂದು ಟೋಲ್ ಗೇಟ್ ನಲ್ಲಿ 10,000 ಜನರನ್ನು ಒಟ್ಟು ಮಾಡುವ ಕಿಮ್ಮತ್ತು ಇದೆ. ಸುರತ್ಕಲ್ನಲ್ಲೂ ಇದೆ, ಎಲ್ಲೂ ಇದೆ. ಅವರ ಜನ್ಮ ಸಾರ್ಥಕವಾಗಿ ಅವರು ಓಡಿ ಹೋಗ್ಬೇಕು ವಿನ ಅಲ್ಲಿ ಒಂದು ತಿಂಗಳು ತಿರುಗಿ ಬರಬಾರ್ದು. ಆ ರೀತಿ ಮಾಡಿದರೆ ಸರ್ಕಾರಕ್ಕೆ ಆಗ್ತದೆ. ನಮ್ಮ ಸರ್ಕಾರ 2020 ಕ್ರಿಕೆಟ್ ಆಡ್ತಾ ಇದೆ ಬೆಂಗಳೂರಿನಲ್ಲಿ. ಅವರಿಗೆ ಶಾಸಕರನ್ನೇ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಆಚೆ ಹೋಗ್ತಾನೆ, ಈಚೆ ಹೋಗ್ತಾನೆ. ಮರ್ಯಾದೆ ಕೆಟ್ಟ ಶಾಸಕರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಲಿ, ಅವರು ಆರಿಸಿ ಹೋದ ಪಕ್ಷದಲ್ಲಿ ಅಲ್ಲಿ ಹೋಗಿ ನೀನು ಎಲ್ಲಿಗೆ ಹೋಗ್ತೇಪ್ಪ, ನಿನ್ಗೆ ಎಷ್ಟು ಕೊಡ್ಬೇಕು, ಇದೇ ಮಾಡಿ ನಮ್ಮ ಮಾಧ್ಯಮಗಳಿಗೆ ಒಂದು ಕೆಲಸ ಆಗಿದೆ ಶಾಸಕರ ಹಿಂದೆ ಓಡುದು. ಇದು ಯಾವಾಗ ತಪ್ಪಿದ್ರೆ, ಅಥವಾ ನಾವು ಇನ್ನು ನಮಗೆ ಶಾಸಕರೇ ಬೇಡ, MP ಬೇಡ ಅಂತ ಚುನಾವಣೆಯಲ್ಲಿ ಅವರಿಗೆ ಬರ್ದಾಕ್ಬೇಕು. ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಗೆ ಎಲ್ಲಿಯೂ ಮಾಡ್ಲಿ, ಉಡುಪಿ ಮಂಗಳೂರು ಜಿಲ್ಲೆಗೆ ಚುನಾವಣೆಯೇ ಬೇಡ ಅಂತ ಹೇಳಿ ಕಂಪ್ಲೀಟ್ ತಿರಸ್ಕರಿಸ್ಬೇಕು. ಒಂದು ಪಾರ್ಟಿಯವರು ತಿರಸ್ಕರಿಸ್ತಾರೆ, ಮತ್ತೊಂದು ಪಾರ್ಟಿಯವರು ಇನ್ನು ಮಾಡಿ ಕಳಿಸ್ತಾರೆ. ಎಲ್ಲಿದ್ದಾರೆ ಅವರು? ಯಾವುದಕ್ಕಾದ್ರೂ ಬರ್ತಾರ? ನಾವು ಯಾಕೆ ಪ್ರತಿಭಟನೆ ಮಾಡ್ಬೇಕು? ಒಮ್ಮೆ ಇಷ್ಟೆಲ್ಲ ಗಲಾಟೆ ಆಗಿ ಗಾಂಧೀಜಿಯವರು ಸ್ವಾತಂತ್ರ್ಯ ತಗೊಂಡಿದ್ದಾರೆ, ನಮ್ಗೊಂದು ತೋರಿಸಲಿಕ್ಕೆ ಆಗುದಿಲ್ವಾ? ಎಸ್, ಧನ್ಯವಾದಗಳು ಸರ್ ಸ್ಪಂದನವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಅವ್ರು ಕೇಳಿದ್ರು ಸರ್ಕಾರಗಳು ನವಯುಗ ಕಂಪನಿಯವರ ಜೊತೆ ಇದೆ, ಆದ್ರೆ ಸರ್ಕಾರ ಅವ್ರನ್ನ ರಕ್ಷಿಸ್ತಾನೆ ಇರುತ್ತೆ, ನೀವು ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತೀರಾ, ಆದ್ರೆ ಏನು ಕೊಡೋ ಉಪಯೋಗವಿಲ್ಲ. ನೀವು ಎಷ್ಟೇ ಪ್ರತಿಭಟನೆಗಳನ್ನ ಆಕ್ರೋಶಗಳನ್ನ ಜನರು ದಂಗೆ ಇದ್ರೆ ಜನರಿಗೆ ಸರ್ಕಾರಕ್ಕಿಂತ ಜನರು ಪ್ರಮುಖ. ಜನರು ತೀರ್ಮಾನ ಮಾಡಿದರೆ ಸರ್ಕಾರ ಇರ್ತದೆ ಒಂದು. ಎರಡನೇ ಏನಂತೇಳಿ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಆ ಕಂಪನಿಯವರಿಗೆ ಕೋಟಿಗಟ್ಟಲೆ ಲೋನ್ ತೆಗೆಸಿಕೊಟ್ಟಿದ್ದಾರೆ, ಅದು ರಿಕವರಿ ಆಗಬೇಕು. ಇವರು ನೋಡಿ, ಮೊದಲನೇಯಾಗಿ ಇವರು ಟೈಮಿಗೆ ಕೆಲಸ ಮಾಡಿಲ್ಲ, 1 to 2 ಇಂಟ್ರೆಸ್ಟ್ ಆಗಿದೆ ಅವರಿಗೆ. ಅವರ ಕಂಪನಿಗೆ MPA ಬಿದ್ದಿದೆ. ಅವರಿಗೆ ಲೆಕ್ಕದಲ್ಲಿ ಏನಂತ ಹೇಳಿದರೆ, ಇದು ಸರ್ಕಾರ ಮೊದಲು ಗಮನದಲ್ಲಿ ತರಬೇಕು. ಏನಂತ ಹೇಳಿದರೆ 100% ಟೋಲು ಹೆದ್ದಾರಿ ಸಚಿವರು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ ಮೇಲೆ ಟೋಲ್ ಪ್ರಾರಂಭ ಮಾಡಬೇಕಿತ್ತು ಒಂದು. ಅದನ್ನೇನು ಮಾಡಿಲ್ಲ. ಸರ್ಕಾರದವರು ಒಂದು ರೀತಿ ಅವರಿಗೆ ಒಂದು ಸಹಕಾರ ಮಾಡಿದ್ದಾರೆ ಟೋಲ್ನ ಕಂಪನಿಯವರಿಗೆ. ಏನಂದರೆ ಇದು ಒಂದು ಯೋಜನೆ, ಒಂದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಾಗ ಅವರು ಒಂದು ಇದು ಮಾಡಿದ್ದಾರೆ. ಆದರೆ ಜನರನ್ನು ನೋಡಬೇಕಲ್ಲ ಇವರು. ನೋಡಿ, ಎಲ್ಲಿಯಾದರೂ ಒಂದು ಸರ್ವಿಸ್ ರೋಡ್ ಮಾಡಿದ್ದಾರೆ, ಬೇರೆಲ್ಲ ಬೇಡ. ಯಜಮಾಡಿ ಟೋಲಲ್ಲಿ ಒಂದು 1/2 ಕಿಲೋಮೀಟರ್ ಬರುವಾಗ ಒಂದು 1/2 ಕಿಲೋಮೀಟರ್ ಸರ್ವಿಸ್ ರೋಡ್ ಉಂಟು. ಲ್ಯಾಂಡ್ಗೆ ಎಲ್ಲ ದುಡ್ಡು ಸಿಕ್ಕಿದೆ, ಅವ್ರದ್ದೆಲ್ಲ ಕ್ಲಿಯರ್ ಮಾಡಿದ್ದಾರೆ ದುಡ್ಡೆಲ್ಲ. ಅವರೆಲ್ಲ ಹೊಡೆದು ಬೇರೆ ಕಡೆ ಇದು ಹೋಟ್ಲ ಮಸೀದಿಯ ಏನೆಲ್ಲ ಬೇರೆ ಕಡೆ ಮಾಡಿದ್ದಾರೆ. ಆದರೂ ಒಂದು 1/2 ಕಿಲೋಮೀಟರ್ ಎಷ್ಟೇ ಸಲ ನಾವು ಎಲ್ಲ ಅಧಿಕಾರಿ ಹತ್ರ ಹೇಳಿದ್ದೀವಿ, ಒಂದು 1/2 ಕಿಲೋಮೀಟರ್ ರೋಡ್ ಮಾಡಿ ರಾಂಗ್ ಸೈಡಲ್ಲಿ ಹೋಗಿ ದಿನನಿತ್ಯ ಆಕ್ಸಿಡೆಂಟ್ ಆಗ್ತದೆ.
ಇನ್ನೂ ಮಾಡಿಲ್ಲ. ಡೆಲ್ಲಿಯಿಂದ ಆರೋ ಬಂದರು, ಅವರಿಗೆ ಗಮನಕ್ಕೆ ತಂದಿದೆ, ಹೇಳಿದ್ದಾರೆ 4 ದಿವಸದಲ್ಲಿ ಅಲ್ಲಿ ನಾವು ಸರ್ವಿಸ್ ರೋಡ್ ಮಾಡ್ತೇವೆ, ಮಾಡಿಲ್ಲ. ಮತ್ತು ಹೆದ್ದಾರಿದ್ದು ಇಲ್ಲಿ ಒಂದು ಅಧಿಕಾರಿ ಇದ್ದಾರೆ, ಅವರಿಗೆ ಏನು ಹೇಳಿದರೆ ಅರ್ಥ ಆಗೋದಿಲ್ಲ, ಈ ಭಾಷೆಯೇ ಬರೋದಿಲ್ಲ ಅವರಿಗೆ. ಅವ್ರದ್ದು ಬರೀ ತೆಲುಗು ಮಾತಾಡ್ತಾರೆ, ನಮಗೆ ತೆಲುಗು ಬರೋದಿಲ್ಲ. ಒಂದು ಹಿಂದಿ ಆದರೂ ಮಾತಾಡಿದರೆ ಆಗ್ಬೋದು, ಅದು ಇಲ್ಲ. ಅಂಥದ್ದೊಂದು ಅವಸ್ಥೆ ಆಗಿದೆ ಇದು. ನೋಡಿ, ಇದು ಯಾರು ಕೇಳುವವರು ಇಲ್ಲ. ಇದಕ್ಕೆ ಏನು ಅಂತ ಹೇಳಿದರೆ ಉಂಟಲ್ಲ, ಇದು ನಮ್ಮ ಸಂಸದರು, ಶಾಸಕರು, ಇದಕ್ಕೆ ಸಂಬಂಧಪಟ್ಟವರೆಲ್ಲ ಸೇರಿಕೊಂಡು ಇನ್ನು ನೋಡಿ, ನಾವು ಇನ್ನು ನಮ್ಮ ಹೋರಾಟ ನಾವು ಸಂಸದರು ಶಾಸಕರ ಹತ್ರ ಹೇಳೋದಿಲ್ಲ, ಇನ್ನು ನಾವು ಅಲ್ಲಿ ಹೋಗಿ ವಿಧಾನಸಭೆಯಲ್ಲಿ ಹೋಗಿ CM ಹತ್ರ ನಾವು CM ಎದುರು ವಿಧಾನಸೌಧ ಎದುರು ಹೋಗಿಕೊಂಡು ಪ್ರತಿಭಟನೆ ಮಾಡ್ತೇವೆ. ನಾವು ಮುಂದಿನ ಯೋಜನೆ ಅದೇ ಉಂಟು. ಇನ್ನು ಅದೇ ಮಾಡ್ತೇವೆ. ನಮ್ಮ ಏನಂತ ಹೇಳಿದರೆ ಮುಖ್ಯಮಂತ್ರಿಗೆ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೇವೆ. ನಾವು ಎಲ್ಲರ ಗಮನಕ್ಕೆ ತಂದಿದ್ದೇವೆ, ಇನ್ನು ಮುಖ್ಯಮಂತ್ರಿಯ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೇವೆ. ನೋಡಿ, ಈಗಾಗಲೇ ನಮ್ಮ ಗಮನಕ್ಕೆ ಬಂದಂತಹ ವಿಚಾರ, ಯಾಕೆಂದರೆ ಇದನ್ನು ಹೇಳಲೇಬೇಕಾಗ್ತದೆ. ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ, ಭಾರತ ದೇಶದಲ್ಲಿ ಟೋಲ್ಗೇಟ್ 398 ಟೋಲ್ಗೇಟ್ ಇದೆ. 398 ಅಲ್ಲ, 402 ಟೋಲ್ಗೇಟ್ ಇತ್ತು. 402 ಟೋಲ್ಗೇಟ್ನಲ್ಲಿ 4 ಟೋಲ್ಗೇಟ್ನ ಶಿವಸೇನೆಯವರು, ನಮ್ಮ ಮಹಾರಾಷ್ಟ್ರದಲ್ಲಿ ಶಿವಸೇನೆಯವರು ಹೊಡೆದಾಕಿದರು. ಅಲ್ಲಿ ಟೋಲ್ ಇದೇ ರೀತಿ ಕಲೆಕ್ಷನ್ ಮಾಡುವಾಗ ಶಿವಸೇನೆಯವರು ಹೊಡೆದಾಕಿದರು. ಈಗ 398 ಟೋಲ್ ನಮ್ಮ ಭಾರತ ದೇಶದಲ್ಲಿ ಇದೆ. ಆ ಟೋಲ್ಗೇಟ್ನಲ್ಲಿ ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ 16,500 ಕೋಟಿ ರೂಪಾಯಿ ವರ್ಷಕ್ಕೆ ಜಮಾ ಆಗ್ತದೆ. ಇದು ಕರೆಕ್ಟಾಗಿ ನೀವು ಕೇಳಿಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ನೀವು ಬೇಕಾದರೆ ಅಲ್ಲಿ ನಿಮ್ಮ ಪ್ರೂಫ್ ಕೊಡಿ, ನಿಮ್ಮ ಏನಾದರೂ ಇದು ಕೊಡಿ ಅಂದರೆ ನಾನು ಕೊಡಲಿಕ್ಕೆ ತಯಾರಿದ್ದೇನೆ. ಇದು ಏನು ನಾವು ಬಾಯಿಪಾಠ ಹೇಳಿದಲ್ಲ, ಇದರಲ್ಲಿ ನಮ್ಮಲ್ಲಿ ಪ್ರೂಫ್ ಇದೆ. ಯಾಕೆಂದರೆ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಂತ ನಮ್ಮ ಟ್ಯಾಕ್ಸ್ ಇದರಲ್ಲಿದೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಒಂದಿದೆ ಡಿಲ್ಲಿಯಲ್ಲಿ. ನಾನು ಮಾತಾಡ್ತೇನೆ, ಅದಕ್ಕೆ ಮುಂದೆ ಒಂದು ಮಾತಾಡಿ ಹೇಳಿ. ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಂತ ಡಿಲ್ಲಿಯಲ್ಲಿ ನಮ್ಮ ಒಂದು ಕಮಿಟಿ ಇದೆ. 80ನೇ ವರ್ಷ ಈಗ ಆಗ್ತಾ ಉಂಟು. ಈಗ ಅದರಲ್ಲಿ ನಮ್ಮ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಲಾರಿ ಓನರ್ಸ್ ಅಸೋಸಿಯೇಷನಲ್ಲಿ ನಮ್ಮ GR ಷಣ್ಮುಖಪ್ಪನವರು ಬೆಂಗಳೂರಿನ ಅವರ ಅಧ್ಯಕ್ಷರು ಆಗಿದ್ದರು, ಈಗ ಮಾಜಿ ಅಧ್ಯಕ್ಷರು. ನಾವು 2012ರಲ್ಲಿ 13ರಲ್ಲಿ 2 ಸಲ ನಾವು ಭೇಟಿ ಮಾಡಿದ್ದೇವೆ, ಯಾರು ಸಾರಿಗೆ ಇಲಾಖೆಯಲ್ಲಿ. ಒಂದು ವಿರಾಮವನ್ನು ತೆಗೆದುಕೊಂಡು ಇದೇ ವಿಚಾರವಾಗಿ ಮತ್ತೆ ಮುಂದುವರಿಸ್ತೇನೆ. ಈ ಒಂದು ವಿಚಾರವಾಗಿ ಮಾತನಾಡುವಂಥದ್ದು ಇನ್ನೂ ತುಂಬಾ ಇದೆ, ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸುಂಕ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನೀಗ ರಮೇಶ್ ಕೋಟೆ ಅನ್ನೋರವರ ಅವಾಗಲೇ ವಿರಾಮದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ದೆ, ಆ ಮಾತನ್ನು ಮತ್ತೆ ಮುಂದುವರಿಸಿದೆ. ನಾನು ಮುಂದುವರಿಸ್ತೇನೆ, ಅದೇ ಮಾತನ್ನು ನಾನು ಮುಂದುವರಿಸ್ತೇನೆ. ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಂದರೆ ಲಾರಿ ಮಾಲಕರ ಒಂದು ಕಮರ್ಷಿಯಲ್ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್, ಅದೊಂದು ನಮ್ಮ ಮುಖ್ಯ ಒಂದು ಕಚೇರಿ. ಭಾರತ ದೇಶದಲ್ಲಿ 46 ಲಕ್ಷ ಲಾರಿಗಳಿದೆ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನನ್ನ ಹೆಸರು ಸುಖೇಶ್ ಅಂತ, ನಾನು ಬ್ರಹ್ಮಾವರದಿಂದ ಕರೆ ಮಾಡ್ತಿದ್ದೀನಿ. ನಿಮ್ಮ ಒಂದು ಸಮಸ್ಯೆಗಳೇನು ಒಂದು ಟೋಲ್ನ ವಿಚಾರವಾಗಿ? ಸಮಸ್ಯೆ ಏನಂದ್ರೆ ಸರ್, ಇಲ್ಲಿ ಹೇಳಿ ಕೇಳ್ತಾ ಇದೆ. ಇದು ಬ್ರಹ್ಮಾವರ ಇದು ಯಜಮಾಡಿ ಟೋಲ್ ಇದೆಯಲ್ಲ, ಅದು ಮೊದ್ಲು ಇರ್ಲಿಲ್ಲ, ಈಗ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ. ಅದು ಅಲ್ಲದೆ ಇದು ನಮ್ದು ಸುರತ್ಕಲ್ ಟೋಲ್ ಇದೆಯಲ್ಲ, ಸುರತ್ಕಲ್ ಟೋಲ್ ಇಂದ ನಮ್ದು ಪಂಪಲ್ ತನಕ ರೋಡ್ ಸರಿಯಾಗಿದೆಯಾ ಸರ್? 75 ರೂಪಾಯಿ ತಗೊಳ್ತಾರ ಅವರು. ಒಂದು ಸ್ವಲ್ಪ ಆದ್ರೂ ರೋಡ್ ಚೆನ್ನಾಗಿದ್ಯಾ? ನಾವು 8-10 ಲಕ್ಷ ಕಾರಿಗೆ ಬಂಡವಾಳ ಹಾಕ್ಬಿಟ್ಟು ಎಲ್ಲ ಅವರು ಪ್ಯಾಚ್ ವರ್ಕ್ ಹಾಕ್ಬಿಟ್ಟಿದ್ದಾರೆ. ಆ ಪ್ಯಾಚ್ ವರ್ಕ್ ಹಾಕಿರೋ ಗಾಡಿ ಓಡ್ಸೋಕ್ಕಿಂತ ರೋಡ್ ಕಿತ್ತೋಗಿರೋ ರೋಡಲ್ಲಿ ಗಾಡಿ ಓಡ್ಸೋದೇ ಬೆಟರ್ ಇತ್ತು ನಮ್ಗೆ. ಏನು ಅದು ಪ್ರಾಬ್ಲಮ್ ಏನು? 75 ರೂಪಾಯಿ ಟೋಲ್ ತಗೊಳ್ತಾರ ಒಂದು ಗಾಡಿಗೆ. ನಾನು ಹೊಸ ಗಾಡಿ ತಗೊಂಡು 1 ತಿಂಗಳಾಯ್ತು. 1 ತಿಂಗಳಿಂದ ನಾನು 75 ರೂಪಾಯಿ ಡೈಲಿ ಕಟ್ಟಿ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ಗೆ. ನಮ್ಗೆ ಒಂದೊಂದ್ ಗಾಡಿಗೆ ಟೋಲ್ ಪಾಸ್ ಕೊಡಲ್ಲ ಅವರು. ಏನ್ ಮಾಡ್ಬೇಕು ನಾವು ಇದಕ್ಕೆ? ಏನ್ ಮಾಡ್ಬೇಕು ಅನ್ನಕ್ಕಂತ ವಿಚಾರದ ಬಗ್ಗೆ ಅವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಎಷ್ಟು ದಿನಗಳು ಕೂಡ. ಏನ್ ಚಿಂತನೆ ಸರ್? ಎಷ್ಟು ದಿನ ಬೇಕು ಚಿಂತನೆ ಮಾಡ್ಲಿಕ್ಕೆ ಅವರಿಗೆ? ಇದು ನಿನ್ನೆ ಮೊನ್ನೆದು ಪ್ರಾಬ್ಲಮ್ ಅಲ್ವಲ್ಲ ಸರ್ ಇದು? ಅಲ್ಲ ಮಾಡ್ತಾ ಇವತ್ತು ನಿನ್ನೆ ಆಗಿರೋ ಪ್ರಾಬ್ಲಮ್ ಅಲ್ಲ. ಅವರು
ವರ್ಷಗಟ್ಲೆಯಿಂದ ಇದಿದೆ, ನಡೀತಾ ಇದೆ. ಅಲ್ಲ ಈಗ ಕೊಡ್ತಾ ಇದ್ರಲ್ಲ ಈಗ ಟೋಲ್ ಇಂದ ಅವರು ಈ ಮಾತಿಗೆ, ನಿಮ್ಮ ಒಂದು ಮಾತಿಗೆ ಅವರೊಂದು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಎಸ್ ಹೇಳಿ. ಈಗ ನಿಮ್ಮ ಟೂರಿಸ್ಟ್ನವರಿಗೂ ಕೊಡ್ತಾರೆ ಮತ್ತು ಇದು ಕೊಡ್ತಾ ಇದ್ರಲ್ಲ, ಈಗ 10 ದಿವಸದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಅದಲ್ಲ ಸರ್ ನಾನ್ ಮಾತಾಡ್ತೀನಿ, ಯಜಮಾಡಿದಲ್ಲ ನಿಮ್ಮ ಎಲ್ಲಿ ಅಲ್ಲ ಯಜಮಾಡಿ ಆಗ್ಲಿ ಬ್ರಹ್ಮ ಸುರತ್ಕಲ್ ಟೋಲ್ ಇಂದ ಅಲ್ಲ, ಅದು ನೋಡಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ. ಅಲ್ಲಿ KN-19 ಅವರಿಗೆ ಫ್ರೀ ಕೊಡ್ತಾರೆ, ಇಲ್ಲಿ ಉಡುಪಿ ಜಿಲ್ಲೆಯವರಿಗೆ ಫ್ರೀ ಕೊಟ್ಟಿದ್ದಾರೆ. ಅದು ಎಲ್ಲ ನಾವು ಎಲ್ಲ ಕಡೆಯಿಂದ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ನಾವು ನಮಗೆ ಅಂತ ಮನಸ್ಸಿದೆ ಎಲ್ಲ ಟೋಲ್ ಬಂದ್ ಆಗ್ಬೇಕಂತ. ಹೋಗ್ಲಿ, ನಮ್ದು ಉಡುಪಿಯಿಂದ ಸುರತ್ಕಲ್ ತನಕನಾದ್ರೂ ರೋಡ್ ಚೆನ್ನಾಗಿದ್ಯಾ? ಅಲ್ಲ, ರೋಡ್ ದಿವಸ ಹೇಳ್ತಾ ಇದ್ದೇವಲ್ಲ, ಅವ್ರ ಕೆಲಸ ಮಾಡಿಲ್ಲ ಅಂತ ಹೇಳಿ. ಅದನ್ನೇ ಹೇಳುದು, ಅದನ್ನೇ ಮಾತಾಡ್ತಿದ್ದಲ್ಲ. ಅವರು ಅದು ಮಾಡ್ಬೇಕು, ಅದೇ ಮಾಡಿ ಟೋಲ್ ಪ್ರಾರಂಭ ಮಾಡ್ಬೇಕಂತ ಹೇಳ್ತಾ ಇದ್ದೆ ನಾವು. ಹೇಳಿ ಸರ್, ಕೆಲಸ ಕಂಪ್ಲೀಟ್ ಆಗದೆ ಹೇಗೆ ಟೋಲ್ ತಗೊಳ್ತಾರ ಅವರು? ಹೌದೌದು, ಅದ್ರ ಬಗ್ಗೆ ನಾವು ಈಗ ನೀವು ಯಾವ್ದು ಮೀಟಿಂಗ್ ಬಂದಿರಿ ಹೇಳಿ. ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಕರೆ ಮಾಡಿದ್ದಕ್ಕೆ. ಭಾರತ ದೇಶದಲ್ಲಿ ನಮ್ಮ 46 ಲಕ್ಷ ಲಾರಿಗಳಿವೆ. ನಮ್ಮ ಸಮಿತಿ ನಮ್ಮ ಕಮಿಟಿ ಏನು ಹೇಳಿದೆ ಅಂದರೆ, ನಮ್ಮ ಮಾನ್ಯ ಪ್ರಧಾನಿಯವರಿಗೆ ಮತ್ತು ನಿತಿನ್ ಗಡ್ಕರಿ ಅವರಿಗೆ, ಸಾರಿಗೆ ಇಲಾಖೆ ನಿತಿನ್ ಗಡ್ಕರಿ ಅವರಿಗೆ ನಾವು ಮನವಿ ನೀಡಿದೆವು. 2013ರಲ್ಲಿ ನಾವು ಕೊಟ್ಟಿದ್ದೇವೆ, 14ರಲ್ಲಿ 46 ಲಕ್ಷ ಲಾರಿಯವರು 16.5 ಲಕ್ಷ ರೂಪಾಯಿನ ವರ್ಷಕ್ಕೆ ನಾವು ನಿಮಗೆ ಕೇಂದ್ರ ಸರ್ಕಾರ ನಾವು ಕಟ್ತೇವೆ. ಒನ್ಲಿ ಲಾರಿಯವರು ಮಾತ್ರ, ಇದು ಬಸ್ಸಿನವ್ರು ಬರೋದಿಲ್ಲ, ಬೇರೆ ಯಾವುದೇ ಟ್ಯಾಕ್ಸಿ ಬರೋದಿಲ್ಲ, ಯಾವುದೇ ಕಮರ್ಷಿಯಲ್ ಕೊಡೋದು ಬೇಡ, ಒನ್ಲಿ ಲಾರಿಯವರು ನಾವು ಕೊಡ್ತೇವೆ ಅಂತ ಇದು 2 ಸಲ ಮನವಿ ನಾವು ನಿತಿನ್ ಗಡ್ಕರಿಯವರು ನೀಡಿದ್ದೇವೆ. ನಿತಿನ್ ಗಡ್ಕರಿಯವರು ಏನು ಹೇಳಿದ್ದಾರೆ ಅಂದರೆ, ಅದನ್ನು ಪರಿಶೀಲನೆ ಮಾಡಿದ್ದಾರೆ. ನಿಜವಾಗಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಾನು ಅವರನ್ನು ದುರುದಿಲ್ಲ. ಒಳ್ಳೆ ಪರಿಶೀಲನೆ ಮಾಡಿ ಈಗ ಮಾಡುತ್ತೇವೆ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಎಸ್, ಇನ್ನೊಂದೇನು ಅಂತಂದ್ರೆ ವಾಹನಗಳ ಜೊತೆ ರೋಡ್ ಟ್ಯಾಕ್ಸ್ ಅದು ಕಾಮನ್, ಅದು ಮತ್ತೆ ಸಾಮಾನ್ಯ ರಸ್ತೆಗಳಿಗೆ ಟ್ಯಾಕ್ಸ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಚತುಷ್ಪಥ ಕಾಮಗಾರಿಗಳು ಒಂಥರ ಲಕ್ಸುರಿ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು, ವಾಹನವನ್ನು ಸವಾರಿ ಮಾಡುವವರಿಗೆ ಲಕ್ಸುರಿ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಆ ವಿಚಾರವಾಗಿ ನವಯುಗ ಕಂಪನಿಯವರು ಕೆಲವೊಂದು ಅವೈಜ್ಞಾನಿಕ ಅಸಮರ್ಪಕವಾದಂಥ ಒಂದು ಕಾಮಗಾರಿಗಳ ಮಧ್ಯೆಯೂ ಕೂಡ ಕೆಲವೊಂದೊಂದು ಕಡೆಗಳಲ್ಲಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ, ಕಾಮಗಾರಿಗಳನ್ನು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ವಾಹನವನ್ನು ಸವಾರಿ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಟೋಲ್ ಗೇಟ್ಗಳು ಬಂದಾಗ ನೀವು ಟೋಲ್ ಅನ್ನು ಕೊಡುವಂಥದ್ದು ಅನಿವಾರ್ಯ ಅಂತ ಅನಿಸ್ತಾ ಇಲ್ವಾ? ನೋಡಿ, ಕೊಡಬೇಕಾದಂಥ ಪರಿಸ್ಥಿತಿಯೇ ಬಂದಿದೆ ಅಂತ. ಅಲ್ಲ ನೋಡಿ, ಈಗ ಏನಾಗಿದೆ ದೇಶದಲ್ಲಿ ಎಲ್ಲ ಕಡೆ ಇದೊಂದು ವ್ಯವಹಾರ ಸ್ಟಾರ್ಟ್ ಆಗಿದೆ, ಬಿಸ್ನೆಸ್ ಆಗಿದೆ, ಇದು ಬಿಸ್ನೆಸ್ ಆಗಿದೆ ಸರ್ಕಾರಕ್ಕೆ. ಇದರಿಂದಲೇ ಹಣ ಬರಬೇಕು ಅವರಿಗೆ, ಸರ್ಕಾರ ನಡೆಸುವ ಅಂತ ಒಂದು ಇದಾಗಿದೆ ಅವರಿಗೆ. ನೋಡಿ, ಇದು ಏನಂತ ಹೇಳಿದರೆ ಎಲ್ಲ ಕಡೆ ಟೋಲ್ ನೋಡಿ, ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೆ ಟೋಲ್ ರೋಡ್ ನೋಡಿ, ಟೋಲ್ ರೋಡಲ್ಲಿ ಅದು ನೋಡಿ ಇದು ನೋಡಿ, ನಮ್ಮ 90 ಕಿಲೋಮೀಟರ್ ನೋಡಿ, ಮೊದಲು ಹೇಗೆ ರೋಡ್ ಇತ್ತು ಅದಕ್ಕೊಂದು ಡಿವೈಡರ್ ಕೊಡಲಿಕ್ಕೆ ಒಂದು 4 ಫೀಟ್ ಈ ಕಡೆ 4 ಫೀಟ್ ಈ ಕಡೆ ಅಗಲ ಮಾಡಿದ್ದಾರೆ. ಅದು ಬಿಟ್ಟರೆ ಒಂದು ಸ್ಟ್ರೈಟ್ ರೋಡ್ ಎಲ್ಲಿ ಮಾಡಿಲ್ಲ. ಎಲ್ಲಿ ಟರ್ನಿಂಗ್ ಇತ್ತು ಅಲ್ಲಿ ಟರ್ನಿಂಗ್ ಇದೆ, ಎಲ್ಲಿ ಹಳೆ ಬ್ರಿಡ್ಜ್ ಇತ್ತು ಅಲ್ಲಿ ಹಳೆ ಬ್ರಿಡ್ಜ್ ಇದೆ, ಬಸ್ ಸ್ಟ್ಯಾಂಡ್ ಇಲ್ಲ, ಪಾರ್ಕಿಂಗ್ ಇಲ್ಲ, ಟಾಯ್ಲೆಟ್ ಇಲ್ಲ. ಈ ಕುರಿತಾಗಿ ಒಂದು ಅವೈಜ್ಞಾನಿಕವಾದಂಥ ಕಾಮಗಾರಿ ಕುರಿತಾಗಿ ಮತ್ತೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಸಾರ್ವಜನಿಕರದ್ದು ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಶ್ರೀನಾಥ್ ಅಂತ ನಿಟ್ಟೂರಿಂದ ಕರೆ ಮಾಡ್ತಿರೋದು. ಎಸ್, ಹೇಳಿ ಸರ್, ಏನು ವಿಷಯ? ಒಂದೊಳ್ಳೆ ಟಾಪಿಕ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದೀರಾ. ಹಾ, ಬಟ್ ಇವತ್ತು ಕರಾವಳಿಯಲ್ಲಿ ತುಂಬಾ ಟೋಲ್ ನ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ಈ ರೀತಿಯಾದ ಒಂದು ತಮ್ಮ ವರ್ತನೆಯನ್ನ ತೋರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರು ಕೂಡ ತುಂಬಾ ಪರದಾಡ್ತಾ ಇದ್ದಾರೆ, ಯಾಕೆ ಈ ತರ ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಯಾಕಂತ ಹೇಳಿದ್ರೆ ಈಗ ವಾಹನಕ್ಕೆ ಟ್ಯಾಕ್ಸ್ ಅನ್ನ ಕಟ್ತೇವೆ, ರೋಡಿಗೆ ಟ್ಯಾಕ್ಸ್ ಅನ್ನ ಕಟ್ತೇವೆ, ಇದನ್ನೆಲ್ಲ ಬಿಟ್ಟು ಮತ್ತೆ ಟೋಲ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಕಟ್ತೀವಿ ಸ್ವಾಮಿ, ಆದ್ರೆ ಲೋಕಲ್ ಗಾಡಿಗಳಿಗೂ ಬಿಡ್ಬೋದಲ್ಲ ಅಂತ. ಯಾಕೆ ಈ ರೀತಿ ಮಾಡ್ತೀವಿ ಸರ್ಕಾರ, ಜನರ ಹೊಟ್ಟೆ ಮೇಲೆ ಯಾಕೆ ಹೊಡಿತಿದೆ ಅಂತ. ಅದೇ ಕುರಿತಾಗಿ ಅವರು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ದಾರೆ. ಈ ವಿಚಾರವಾಗಿ ಮಾತಾಡ್ತಾ ಇರುವಂತದ್ದು. ಅಲ್ಲ, ಅವ್ರು ಹೇಳುದು ಸರಿ, ಅವ್ರು ಹೇಳ್ತಾರಲ್ಲ ಅದು ಸರಿ, ಟ್ಯಾಕ್ಸ್ ಕಟ್ಟಬೇಕು ಮತ್ತೆ ಟೋಲ್ ಕೊಡಬೇಕು, ಇದು ಅರ್ಥವೇ ಇಲ್ಲಲ್ಲ. ಆ ಟ್ಯಾಕ್ಸ್ ಕಟ್ಟೋದು, ಗಾಡಿಗೆ ಟ್ಯಾಕ್ಸ್ ಕಟ್ಟೋದು ಬಿಡ್ಲಿ, ಇವರು ಸರ್ಕಾರ ಟ್ಯಾಕ್ಸ್ ಕಟ್ಟೋದು ಬಿಡ್ಲಿ, ಟೋಲ್ ಕಟ್ಟಿಕೊಂಡು ಹೋಗ್ಲಿ, ಎಲ್ಲಿ ಹೋಗುದಾದ್ರೆ ಟೋಲ್ ಕಟ್ಟಿಕೊಂಡು ಹೋಗ್ಲಿ. ಇದು ದೇಶದಲ್ಲಿ ಎಲ್ಲಾ ಕಡೆ ಟೋಲ್ ಹಾಕಿದ್ದಾರೆ, ಒಂದು ಜಾಗ ಬಿಟ್ಟಿಲ್ಲ ಅವರು. ಇನ್ನು ಚತುಷ್ಪಥ ಕಾಮಗಾರಿ ವಾಪಸ್ ಇದು ಯಾಕೆ ಮಾಡ್ಬೇಕು ನಡೀತಾ ಇದೆ, ಒಂದು ಕಡೆ ಕಂಪ್ಲೀಟ್ ಆಗಿ ಈಗ ತಗೊಳ್ತಾ ಇದ್ದಾರೆ. ಓಕೆ, ಪರವಾಗಿಲ್ಲ, ತಗೊಳ್ಳಿ. ಅದನ್ನ ಬಿಟ್ಟು ಅಲ್ಲಿನ ರಾಜ್ಯ ಹೆದ್ದಾರಿಗಳು ಕೂಡ ಸರಿಯಾಗಿಲ್ಲ. ಅದನ್ನ ಬಿಟ್ಟು ಅಲ್ಲಿನ ಲೋಕಲ್ ಗಳಿಗೂ ಕೂಡ, ಲೋಕಲ್ ಸ್ಥಳೀಯ ವಾಹನಗಳಿಗೂ ಕೂಡ ಟೋಲ್ನ ತಗೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಇದೆಲ್ಲವೂ ಯಾಕೆ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಅಧಿಕಾರಿಗಳು ನವಯುಗ ಕಂಪನಿಯ ಒಂದು ರಕ್ಷಣೆಯಲ್ಲಿ ಇದ್ದಾರಾ ಅಂತ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನೋಡಿ, ಯಜಮಾಡಿಯಲ್ಲಿ ಒಳ ರೋಡಿಗೆ ಟೋಲ್ ಹಾಕಿದ್ದಾರೆ. ಇದೊಂದು ದೇಶದಲ್ಲಿ ಎಲ್ಲಿ ಆದ್ರೂ ಉಂಟ ಹೇಳಿ? ಒಳಗಡೆ ರೋಡಿಗೆ ಟೋಲ್ ಹಾಕಿದೆ, ನಮ್ಮ ಒಳಗೆ ಹೋಗುವಂತ ರೋಡಿಗೆ ಟೋಲ್.
ಇದು ಯಾರು ಕೇಳುವರು ಇಲ್ವಾ? ಸಂಸದರು, ಶಾಸಕರಾಗಲಿ, ಅಧಿಕಾರಿಯಾಗಲಿ ಕೇಳಬೇಕಲ್ಲ, ಯಾಕೆ ಕೇಳುವುದಿಲ್ಲ? ನಾವು ಎಷ್ಟಂತ ಹೇಳುದು ಅವರಿಗೆ? ಜನರ ಹೊಟ್ಟೆಯ ಮೇಲೆ ಹೊಡಿತಾ ಇರುವಂತ. ಜನರ ಹೊಟ್ಟೆಗೆ ಹೊಡಿದಲ್ಲ ಈ ಜನರು. ಇದು ಮುಂದಕ್ಕೆ ನೋಡಿ ಎಲ್ಲಾ ಕಡೆ ಟೋಲ್ ಹಾಕ್ತಕೊಂಡು ಹೋಗ್ತಾರೆ ಇವರು. ಈ ಕಡೆ ಪಡುಬಿದ್ರಿಗೆ ಹಾಕ್ತಾರೆ, ಆ ಕಡೆ ಕಾಪಿಗೆ ಹಾಕ್ತಾರೆ, ಉದ್ಯಾವರಕ್ಕೆ ಹಾಕ್ತಾರೆ. ಈ ತರ ಮಾಡ್ತಾರೆ ಜನರು. ಇನ್ನು ಸ್ವಲ್ಪ ದಿವಸದಲ್ಲಿ ಮಾಡ್ತಾರೆ. ಇವರಿಗೇನು ಪೊಲೀಸ್ ರಕ್ಷಣೆ ಕೊಡ್ತಾರೆ? ಇವರಿಗೇನು ಇವರು ಮಾಡಿದಂತ ಒಂದು ಅವರ ಕರ್ಮಕ್ಕೆ ಒಂದು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಇವರು ಅವ್ರ ಕಂಪನಿಗೆ. ಆದ್ರೆ ನವಯುಗ ಕಂಪನಿಯವರು ಕೇಳಿದ್ರೆ ನಾವು ಲಾಸ್ ಅಲ್ಲಿ ಇದ್ದೇವೆ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ, ಅದಕ್ಕಾಗಿ ನಾವು ಅವರನ್ನು ಅಲ್ಲ ಲಾಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರಲ್ಲ. ಈಗ ಪ್ರಾಜೆಕ್ಟ್ ರಿಪೋರ್ಟ್ ಎಷ್ಟು ಮಾಡ್ತಾರೆ ಅಷ್ಟೇ ಲೋನ್ ತಕೊಂಡಿದ್ದಾರೆ ಅವರು. ಆ ದುಡ್ಡನ್ನು ಏನು ಮಾಡಿದ್ರಿ ಅವರು? ಮಾಡ್ಬೇಕಿತ್ತಲ್ಲ, ಸರಿಯಾದ ಟೈಮಿಗೆ ಮಾಡ್ಬೇಕಿತ್ತಲ್ಲ. ಆ ಲೋನ್ ಅನ್ನ ತುಂಬಿಸೋದಕ್ಕೆ ನಮಗೆ ಹಲವಾರು ಅಲ್ಲ ನೋಡಿ, ಈಗ ದೇಶದಲ್ಲಿ ನಡೆಯುವುದಂತ ಅಂತ ಹೇಳಿದ್ರೆ ಒಂದು 700 ಕೋಟಿ ರೂಪಾಯಿದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದರೆ 1000 ಕೋಟಿ, ಒಂದು 500 ಕೋಟಿ ರೂಪಾಯಿ ಕೆಲಸ ಆಗೋದಾದ್ರೆ 800 ಕೋಟಿ ರೂಪಾಯಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾರೆ. ಅಷ್ಟೇ ಲೋನ್ ಕೊಡ್ತಾರೆ ಅವರಿಗೆ. ಎಷ್ಟು? 800 ಕೋಟಿ ಕೊಡ್ತಾರೆ ಅವರಿಗೆ. ಕೆಲಸ ಆಗಿ ಒಂದು 200-300 ಕೋಟಿ ಕಂಪನಿಗೆ ಉಳಿತದೆ. ಇದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಮತ್ತೆ ಹಾಗೆ ಲಾಸ್ ಆಗೋದು ಅವರಿಗೆ? ಇದಕ್ಕೆ ಅರ್ಥ ಇಲ್ವಾ? ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ನಾನು ಉಡುಪಿಯಿಂದ ಕೃಷ್ಣ ಅಂತ. ಹೇಳಿ ಸರ್, ಏನು ಪ್ರಾಬ್ಲಮ್ಗಳಿದೆ? ಒಂದು ಟೋಲಿನ ಸಮಸ್ಯೆ ಈಗ ಉಲ್ಬಣಿಸ್ತಾನೆ ಇದೆ. ಈ ಕುರಿತಾಗಿ ನೀವೇನು ಹೇಳ್ತೀರಿ? ಮೊದಲನೇದಾಗಿ ನಿಮ್ದು ಸ್ಪಂದನ ಚಾನಲ್ಗೆ ನಮ್ಮ ಒಂದು ಧನ್ಯವಾದವನ್ನು ಹೇಳ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ. ಮತ್ತೆ ಈ ನವಯುಗ ಟೋಲ್ ಏನೋ ಒಂದು ರಸ್ತೆ ನಿರ್ಮಾಣ ಮಾಡ್ತಾ ಇದೆ ಕುಂದಾಪುರದಿಂದ ಮಂಗಳೂರುವರೆಗೆ. ಅದು ತೀರಾ ಅವೈಜ್ಞಾನಿಕವಾಗಿದೆ. ಅದು ಯಾವ ಉದ್ದೇಶಕ್ಕಾಗಿ ರಸ್ತೆಯನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದಾರೋ ಆ ಉದ್ದೇಶನೇ ಈಡೇರ್ತಾ ಇಲ್ಲ. ಅದರಲ್ಲಿ ಅಲ್ಲಿ ಒಂದು ಫ್ಲೈಓವರ್ ಇಲ್ಲ, ಅಂಡರ್ ಪಾಸ್ ಇಲ್ಲ. ಯಾವ ಎಲ್ಲಾ ಜಂಕ್ಷನ್ ನಲ್ಲಿ ಅಪಘಾತಗಳ ಜಂಕ್ಷನ್ ಗಳಾಗಿ ಬಿಟ್ಟಿದೆ. ಸಂತೆಕಟ್ಟೆ, ಅಂಬಲ್ಪಾಡಿ, ಕಟ್ಪಾಡಿ ಎಲ್ಲ ಕಡೆನು. ಅದು ಅಷ್ಟು ಮಾಡಿ ಕೂಡ ನಾವು ಟೋಲ್ ಕೊಡೋದು ಅಂದ್ರೆ ಎಲ್ಲಿ ಕೂಡ ಒಂದು ಸರ್ವಿಸ್ ರಸ್ತೆ ಇಲ್ಲ. ಇರುವಾಗ ನಾವು ಅದ್ರ ಮೇಲೆ ಪುನಃ ನಾವು ಗಾಡಿಗೆ ಟ್ಯಾಕ್ಸ್ ಕಟ್ಕೊಂಡು ಆನಂತರ ಟೋಲ್ ಕಟ್ಟುವುದಂದ್ರೆ ಅದು ತೀರಾ ಒಂದು ಅಸಂಬದ್ಧವಾದ ವಿಚಾರ. ರಸ್ತೆ ಸುರಕ್ಷತೆ ಜನರಿಗೆ ಸುರಕ್ಷತೆ ಇಲ್ಲ. ಜನರು ಎಲ್ಲ ಜಂಕ್ಷನ್ ಗಳಲ್ಲಿ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ. ಒಂದನೇದಾಗಿ ನಮ್ಗೆ ಈಗ ಸರ್ವಿಸ್ ರೋಡ್ ಮಾಡಿ ಕೊಟ್ರೆ ನಾವು ಸರ್ವಿಸ್ ರೋಡ್ ನಲ್ಲಿ ಇದ್ ಮಾಡಿಬಿಡ್ತೇವೆ. ಮತ್ತೆ ನಾವು ಈ ಹೋರಾಟ ಇದ್ದ ಸರ್ವಿಸ್ ರೋಡ್ ಅಲ್ಲಿ ಟೋಲ್ ತಗೊಳ್ತಾರೆ. ಹೋರಾಟ ಮಾಡ್ತೀವಿ. ಅವ್ರಿಗೊಂದು ಮನವಿ, ಇದ್ದ ಸರ್ವಿಸ್ ರೋಡ್ಗೆ ಟೋಲ್ ತಗೊಳ್ತಾರಲ್ಲ. ಅದೇನಂದ್ರೆ ಈ ಹೋರಾಟಗಳು ನಾವು ಒಂದೇ ದಿನಕ್ಕೆ ಮಾಡಿದ್ರೆ ಈಗ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಅದನ್ನ ಆಡ್ತಾ ಇಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ಬೇಕಾಗ್ತದೆ. ಈಗ ಮೊನ್ನೆ ಉಡುಪಿಯಲ್ಲಿ ಒಂದು ಹೊಯ್ಗೆ ಬಗ್ಗೆ ಒಂದು ಹೋರಾಟ ರಾತ್ರಿ ಹೋರಾಟ ಅಂತ ಎಲ್ಲಾ ಜನರನ್ನು ಒಗ್ಗೂಡಿ ಮಾಡ್ಬೇಕಾಗ್ತದೆ. ಇದು ಎಲ್ರು ಈ ಉಡುಪಿ ಜನತೆನೇ ಇದಕ್ಕೆ ಒಗ್ಗಟ್ಟಾಗ್ತದೆ. ಇಂತ ಒಂದು ಸಮಸ್ಯೆ ಹೋಗ್ಬೇಕಾದ್ರೆ ಅಲ್ಲ ಇದು ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿ. ಇದು ಈ ರೀತಿ ಒಂದು ಜನರು ಉಂಟಲ್ಲ ಸೇರಿಕೊಂಡು ಮಾಡುವಂತ ರೀತಿ ಇದು ಬಂದಿದೆ. ಜನರಿಗೆ ಏನಾಗಿದೆ ಅಂತೇಳಿ ಬಹಳಷ್ಟು ತೊಂದರೆ. ಯಾರ ಹತ್ರ ಹೇಳೋದು ಗೊತ್ತಾಗೋದಿಲ್ಲ. ನೋಡಿ, ನಾವೇನೋ ಹೋರಾಟ ಮಾಡ್ತಾ ಇದ್ದೇವೆ, ಅದು ಒಂದು ಧೈರ್ಯದಲ್ಲಿದ್ದಾರೆ, ಏನೋ ಹೋರಾಟದಲ್ಲಿ ನಮಗೆ ಜಯ ಸಿಗ್ಬೋದು ಅಂತೇಳಿ. ನೋಡಿ, ಜನಪ್ರತಿನಿಧಿಗಳಿಗೆ ಇಷ್ಟು ಅರ್ಥ ಆಗೋದಿಲ್ಲಲ್ಲ. ನೋಡಿ, ಇದೊಂದು ವಿಚಿತ್ರ ಆಗ್ತದೆ. ನೋಡಿ, ನಾವು ನಿನ್ನೆ ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಒಂದೇ ಕಡೆ ನಾವು ಅವರ ತೀರ್ಮಾನ ತಗೊಳ್ಳುವ. ಯಾಕೆಂದ್ರೆ ನಾವೊಂದು ಕಡೆ ಮಾಡೋದು ಅವರೊಂದು ಕಡೆ ಮಾಡೋದು ಸರಿ ಆಗೋದಿಲ್ಲ. ಇವರು ಜನಪ್ರತಿನಿಧಿಗಳು ಇದು ನಮ್ಮನ್ನು ಏನಂತ ಎನಿಸಿದ್ದಾರೆ, ಇವರು ಹೋರಾಟಗಾರರನ್ನು ಏನಂತ ಎನಿಸಿದ್ದಾರೆ ಇವರು. ನೋಡಿ, ಸಂಸ್ಥಾನಕ್ಕೆ ಹೋಗಿದ್ದಾರೆ ಲೋಕಸಭಾ ಸದಸ್ಯರು, ಇಲ್ಲಿ ನಾವು ನಿಮ್ಮ ಕೈ ಜೊತೆ ಅಲ್ಲಿ ಸೇರಿದ್ರೆ ಆಯ್ತಾ? ಇಲ್ಲಿ ನಮ್ಮನ್ನು ಏನು ಮಾಡ್ತಾರೆ ಅವರು? ನಮ್ಮನ್ನು ಕೇಳಬೇಕಲ್ಲ. ನಾವು ಏನು ಮಾಡಿದೆ, ಅವರ ಹೋರಾಟಕ್ಕೆ ನಾವು ಹೋಗ್ತೇವೆ, ನಮಗೆ ಅವರಿಗೆ ಸಿಕ್ಕಿದಂಥ ಫಲಿತಾಂಶ ನಮಗೂ ಸಿಗ್ಬೋದು ಅಂತ ಒಂದು ಭರವಸೆ ಇದೆ. ಆದರೆ ಅವರ ಏನು ಕರ್ತವ್ಯ ಉಂಟು, ಜನರನ್ನು ಮನಸ್ಸು ಸಮಾಧಾನ ಮಾಡುವಂಥ ಕೆಲಸ ಅವರು ಮಾಡುವಂಥದ್ದು. ಚುನಾವಣಾ ಟೈಮಲ್ಲಿ ಕೈ ಮುಗಿತಾ ಬಂದರೆ ಆಯ್ತಾ? ಏನಾದರೂ ಬೇರೆ ಇಶ್ಯೂ ಇಟ್ಟುಕೊಂಡು ಇವರು ಚುನಾವಣೆ ಟೈಮ್ ಬರ್ತಾರೆ, ಇದು ಮಾಡ್ತಾರೆ, ಚುನಾವಣೆಯಲ್ಲಿ ಗೆಲ್ತಾರೆ. ಜನರಿಗೆ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಮ್ಮಂತೂ ಈ ಸ್ಥಳೀಯರಿಗೆ ಯಜಮಾಡಿ ಪಡುಬಿದ್ರಿ ಇಂಥವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲಿಂದ 100-150 ರೂಪಾಯಿ ಕಟ್ಟಿಕೊಂಡು ಹೋಗ್ತಾರೆ ಅವರು ಮಂಗಳೂರಿಗೆ ಹೋಗಿ ಬರುವುದಂದ್ರೆ? ಈಗ ನಮ್ಮ ಟ್ಯಾಕ್ಸಿ ಯೂನಿಯನ್ ನಿನ್ನೆ ಸಭೆ ರಘುಪತಿ ಭಟ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ನಾವು ಅವರು ನಮ್ಮ ಕೃಷ್ಣ ಅವರು ಹೇಳಿದಾಗೆ ನಾವು ಬರುವ 22ನೇ ತಾರೀಕಿಗೆ ಅನಿರ್ದಿಷ್ಟವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ನಾವು ಈಗಾಗಲೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ನಾವು ಮಾಡ್ತೇವೆ, ನಾವು ಗ್ಯಾರಂಟಿ ಮಾಡ್ತೇವೆ. ನಾವು ಅನಿರ್ದಿಷ್ಟವಾಗಿ ನಾವು ಟ್ಯಾಕ್ಸಿ ಯೂನಿಯನ್ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನವರು ನಾವು ಅನಿರ್ದಿಷ್ಟವಾಗಿ ನಾವು ಮುಸ್ಕಾಲ್ ಮಾಡ್ತೇವೆ. ಇದು ಎಲ್ಲರಿಗೆ ತಿಳಿಯಲ್ಲ ಅಂತ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ.
ನೋಡಿ, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಮೀಟಿಂಗ್ ಇಟ್ಟರು 28 ತಾರೀಕು ಅಂತ, ಅದನ್ನು ಕ್ಯಾನ್ಸಲ್ ಮಾಡಿದರು. ಬ್ಯಾಂಗ್ಳೂರಲ್ಲಿ ಒಂದು ಮೀಟಿಂಗ್ ಇಟ್ಟರು, ಅದು ನಮಗೆ ಹೋರಾಟಗಾರರನ್ನು ಕರೀಲಿಲ್ಲ. ಅವರು ಜನಪ್ರತಿನಿಧಿಗೆ ಕಲಿದ್ರು, ಅವರು ಹೋಗಿಲ್ಲ. 1ನೇ ತಾರೀಕಿಗೆ ಇಟ್ಟಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು, ಅದೂ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಅಲ್ಲಿ ಬಂದು, ಟೋಲ್ ಹತ್ತಿರ ಬಂದು, ಅವರು ಉಸ್ತುವಾರಿ ಸಚಿವರಾದಾಗ ಇಲ್ಲಿ K20ಗೆ ಯಾವುದೇ ದುಡ್ಡು ಕಟ್ಟಬೇಕಂತ ಇಲ್ಲ, ಕಟ್ಟಲಿಕ್ಕೆ ಇಲ್ಲ ಅಂತ ಹೇಳಿ. ಈಗ ಏನೋ ಅವರು ಮಾತಾಡೋದಿಲ್ಲ. ಅವ್ರು ಎಲ್ಲಿ ಬ್ಯಾಂಗ್ಳೂರಿಗೆ ಒಂದು ಮಿನಿಸ್ಟರ್ ಹತ್ರ ಕರೆದುಕೊಂಡು ಹೋಗಿ ಮಾತಾಡಿದ್ರೆ ಆಯ್ತಾ? ಅವ್ರು ನಮ್ಮನ್ನೆಲ್ಲ ಕರಿಬೇಕಲ್ಲ, ಜನರನ್ನು ಕರೆದು ಇಲ್ಲಿ ಏನಾದರೂ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡಬೇಕಲ್ಲ ಅಧಿಕಾರಿ ಜೊತೆ, ಅದನ್ನು ಮಾಡಿಲ್ಲ ಅವರು. ಸಂಸದರು ಏನು ಮಾಡಿದ್ದಾರೆ ಅದನ್ನು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಅವರದ್ದು ಒಂದು ಈಗ ಇಷ್ಟು ದಿವಸ ಆಯ್ತು, ಏನಾದರೂ ನಮ್ಮ ಹತ್ರ ಮಾತುಕತೆ ಮಾಡಿದ್ದಾರೆ? ಜನರಿಗೆ ಒಂದು ಪತ್ರಿಕೆ ಮೂಲಕ ಆದರೂ ಹೇಳಿಕೆ ಕೊಟ್ಟಿದ್ದಾರೆ, ನೀವು ಟೋಲ್ ಕಟ್ಟಬೇಡಿ, ನಾನಿದ್ದೇನೆ, ನಾನು ಬರ್ತೇನೆ ಅಂತ ಅಲ್ಲಿ ಸ್ಥಳೀಯರಿಗೆ ಬಂದು ಅಲ್ಲಿ ಸಿಕ್ಕಿದ್ದಾರೆ. ಒಟ್ಟಾರೆಯಲ್ಲಿ ಸಂಪೂರ್ಣವಾಗಿ ಮಲಗಿ ಬಿಟ್ಟಿದ್ದಾರೆ, ಸಂಪೂರ್ಣ ಮಲಗಿದ್ದಾರೆ. ಇದು ಏನು, ಇದು ಅವರು ಹೇಳುವುದು ಕೇಂದ್ರ ಸರ್ಕಾರದಂತೇಳಿ, ಇವರು ಹೇಳುವುದು ರಾಜ್ಯ ಸರ್ಕಾರದಂತೇಳಿ. ಏನ ಒಂದು ಹಾರಿಕೆ ಉತ್ತರಗಳನ್ನು ಇದು ನಮಗೇನಾಗಿದೆ ಅಂತ ಹೇಳಿ, ನಮಗೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅಲ್ಲ, ಇಲ್ಲಿ ಪಂಚಾಯತ್ ಇದ್ದ ಅಲ್ಲ, ಇಲ್ಲಿ ಜಿಲ್ಲೆದ ಅಂತ ನಮಗೆ ಗೊತ್ತಿಲ್ಲ. ಇವರನ್ನು ಆರಿಸಿ ಕಲಿಸಿದ ಮೇಲೆ ಅವ್ರು ಮಾಡುವಂತ ಕೆಲಸ ಮಾಡಬೇಕು. ನಮ್ಮ MP ಸಂಸದವರು ನಮ್ಮನ್ನು ಕೇಳಲಿಲ್ಲ. ನಮ್ಮ ಶಾಸಕರು ಉಡುಪಿಯವರಾಗಲಿ ಕಾಪಿನವರು ಸ್ವಲ್ಪ ಕೇಳಿದ್ರು, ಈಗ ಕೈ ಬಿಟ್ಟಿದ್ದಾರೆ. ಆದ್ರೆ ನಾನು ಒಂದು ಮಾತು ಭಟ್ರು, ಇವರು ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ. ನಾನು ಒಂದು ಮಾತು ಹೇಳ್ತೇನೆ, ಮೊನ್ನೆ ಅಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆದಿದೆ, ನಾವು ಯಾರು ಕೂಡ ಹೋಗಲಿಲ್ಲ, ನಮ್ಮನ್ನು ಕರೆಯಲಿಲ್ಲ ಅವರು. ಆದರೆ ನಮ್ಮ ಅಧ್ಯಕ್ಷರು, ನಮ್ಮ ಉಡುಪಿಯ ಶಾಸಕರು ರಘುಪತಿ ಭಟ್ರನ್ನು ಕೂಡ ಅವರು ಕರೆಯಲಿಲ್ಲ. ನಾನು ಅವರಿಗೆ ರಾತ್ರಿ ಫೋನ್ ಮಾಡಿ ನಾನು ಹೇಳಿದ್ದೇನೆ, ಸರ್ ಈ ಥರ ಒಂದು ಸಭೆ ನಡೀತಾ ಉಂಟು, ನೀವು ದಯಮಾಡಿ ಅಲ್ಲಿ ಹೋಗಬೇಕಂತ. ಅವರು ಹೋಗಿದ್ದಾರೆ, ಶ್ರೀನಿವಾಸ ಪೂಜಾರಿ ಹೋಗಿದ್ದಾರೆ. ಆದರೆ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ರಘುಪತಿ ಭಟ್ರವರು ಶಾಸಕರು, ಉಡುಪಿಯ ಶಾಸಕರು, BJPಯ ಶಾಸಕರು. ಅವರು ಸಂಘಟನೆಗಾಗಿ ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ. ಒಂದನೇ ವಿಷಯವಾಗಿ ಅವರು ಸಂಘಟನೆ, ನಮ್ಮ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಒಂದು ಅಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಅವರು ರಾತ್ರಿ ಹಗಲು ನಮ್ಮೊಟ್ಟಿಗೆ ಇದ್ದಾರೆ. ಅದು ನಾನು ಗ್ಯಾರಂಟಿ. ಅವರು ನಮಗೆ, ನಾನು ಫೋನ್ ಮೂಲಕ ಅವರೊಟ್ಟಿಗೆ ಮಾತಾಡಿದ್ದೇನೆ, ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಸಂಪೂರ್ಣ ಹೋರಾಟಕ್ಕೆ ಬೆಂಬಲ ಇದ್ದೇನೆ, ಯಾವ ಟೈಮ್ ಬೇಕಾದ್ರೆ ನೀವು ಕರೆಯಿರಿ, ನಾ ಬರ್ತೇನೆ ಅಂತ ಹೇಳಿದ್ದಾರೆ. ರಘುಪತಿ ಭಟ್ರವರಾಗಲಿ, ಕೋಟ ಶ್ರೀನಿವಾಸ ಪೂಜಾರಿ ಅವರಾಗಲಿ ನಮ್ಮೊಟ್ಟಿಗೆ ಇದ್ದಾರೆ. ಅದು ನಾನು ಹೇಳ್ತಾ ಇಲ್ಲ. ಈಗ ನೋಡಿ, ಮುಖ್ಯಮಂತ್ರಿ ಅವರಿಗೆ ಗೊತ್ತಿದೆ ಇಲ್ವಾ? ನನ್ನ ಅಂದಾಜು ಪ್ರಕಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇದುವರೆಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಅವರಿಗೆ ಏನ ಪೊಲೀಸ್ ಇಲಾಖೆಯಲ್ಲಿ ಹೇಳಿದ್ದಾರಾ ಇಲ್ಲ? ಮೊನ್ನೆ ನೋಡಿ ಗಡ್ಕರಿ ಅವರು ಬಂದು ಮುಖ್ಯಮಂತ್ರಿ ಅವರಿಗೆ ಕಾರ್ಯಕ್ರಮದಲ್ಲಿದ್ದರು. ಆ ಟೈಮಲ್ಲಿ ಒಂದು ಇವರು ಮಾತಾಡಿಸಬಹುದಿತ್ತಲ್ಲ, ನಮ್ಮ ಸ್ಥಳೀಯ ಶಾಸಕರಾಗಲಿ, ಸಂಸದರಾಗಲಿ, ಇಲ್ಲದ ಉಸ್ತುವಾರಿ ಸಚಿವರು ಹೋಗಿ ಈ ಬಗ್ಗೆ ಒಂದು ಇದು ಮಾಡಬೇಕಲ್ಲ. ಜನರು ಇಷ್ಟು ಪರದಾಡ್ತಾ ಇದ್ದಾರೆ, ಯಾಕೆ ಮಾತಾಡಿಲ್ಲ ಅವರು? ಖಾಸಗಿ ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಬರ್ತಾರೆ ಅವರು? ಏನು ಇದು ಬರೇ ಅವರು ಬರುವುದು, ಜಿಲ್ಲೆಗೆ ಬರುವುದು. ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ಟೋಲ್ ಸಂಕಷ್ಟಗಳ ಬಗ್ಗೆ ಮತ್ತು ಮುಂದಿನ ನಿಮ್ಮ ಒಂದು ನಡೆಯ ಬಗ್ಗೆ ಏನು ಹೇಳ್ತೀರಿ? ಪ್ರಥಮವಾಗಿ ಈಗಾಗಲೇ ನಾವು ಟೋಲಿನಿಂದ ನಾವು ಪ್ರತಿಭಟನೆ ಮಾಡಿದ್ದೇವೆ, ನಮಗೆ ಜಯ ಸಿಕ್ಕಿದೆ. ಗ್ಯಾರಂಟಿ ನಾವು ಜಯ ಸಿಕ್ಕಲಿಲ್ಲ ಅಂತ ನಾವು ಹೇಳಲಿಕ್ಕೆ ನಾವು ಇಚ್ಛೆ ಪಡೋದಿಲ್ಲ, ಜಯ ಸಿಕ್ಕಿದೆ. ಕೊನೆಯದಾಗಿ ಈಗ ಫೈನಲ್ ಬರುವ 7ನೇ ತಾರೀಕಿಗೆ ನಮ್ಮ ಶಾಸ್ತಾನ ಟೋಲ್ ಗೇಟ್ನಲ್ಲಿ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಇಡೀ ನಮ್ಮ ನಮ್ಮ ಯಜಮಾಡಿ ಟೋಲ್ ಸಮಿತಿ, ಹೋರಾಟ ಸಮಿತಿಯವರು ಸಂಪೂರ್ಣ ಬೆಂಬಲ ಇದ್ದಾರೆ. ಹಾಗೆಯೇ ನಾವು ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ರಘುಪತಿ ಭಟ್ರ ನೇತೃತ್ವದಲ್ಲಿ ಸಂಪೂರ್ಣ ನಾವು ಅಲ್ಲಿ ಬೆಂಬಲ ಕೊಡ್ತೇವೆ. ಎಸ್, ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರ ಸಂಕಷ್ಟಗಳ ಬಗ್ಗೆ ಮತ್ತು ನವಯುಗ ಕಂಪನಿಯ ಒಂದು ಅವ್ಯವಹಾರದ ಬಗ್ಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಇಬ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಹಲವಾರು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಟೋಲ್ ಸಂಕಷ್ಟದ ಬಗ್ಗೆ, ಅದೇ ರೀತಿಯಾಗಿ ನವಯುಗ ಕಂಪನಿ ಒಂದು ಅವ್ಯವಹಾರದ ಬಗ್ಗೆ, ಮತ್ತೆ ಮುಂದಿನ ದಿನಗಳಲ್ಲಿ ತಾವು ತೆಗೆದುಕೊಳ್ಳುವಂಥ ಒಂದು ಕ್ರಮಗಳ ಬಗ್ಗೆ, ಪ್ರತಿಭಟನೆಗಳು ಮತ್ತು ಆಕ್ರೋಶಗಳು ಮತ್ತು ಆಗ್ರಹಗಳು, ಮನವಿಗಳು ಹೀಗೆ ಮುಂತಾದವುಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಅದಕ್ಕೆ ಒಂದು ಜನರ ಸಹಕಾರವಿದ್ದಲ್ಲಿ ಮಾತ್ರ ಈ ಎಲ್ಲ ಒಂದು ಸಂಕಷ್ಟಗಳಿಂದ ಬಚಾವಾಗೋದಕ್ಕೆ ಸಾಧ್ಯ. ಹೀಗೆ ಮುಂತಾದ ರೀತಿಯಲ್ಲಿ ಅವರು ಹೇಳಿದ್ರು. ಇದೇ ಇವತ್ತಿನ ಒಂದು ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ TV.